ಅಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಬಾ ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜಳು ಮರೆಯುವುದು ಕಷ್ಟಗಳು ಪಾರ್ವತಿ ತನಯನ ಪಾದವ ಸೇವಿಸಿ ಮಂಜಳು ಮರೆಯುವುದು ಕಷ್ಟಗಳು ಮೂಷಿಕ ವಾಹನನ ಮರದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು ಮೂಷಿಕ ವಾಹನನ ಮನದಲ್ಲಿ ಸ್ಮರಿಸಲು ಮುಗಿಯುವುದು ಸುಲಭದಿ ಕೆಲಸಗಳು ಜ್ಞಾನಪ್ರದ ಸಿದ್ಧಿ ಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ ಜ್ಞಾನಪ್ರದ ಸಿದ್ಧಿ ಯೋಗಪ್ರದ ವಿಘ್ನೇಶನೇ ಎಂದಿಗೂ ನೀ ವರದ ಜಯ ಜಯ ಗಣಪತಿ ಗಣಗಳ ಅಧಿಪತಿ ನೀಡು ನೀ ಸನ್ಮತಿ ಬೆನಕನೆ ನವ ಶಕ್ತಿ ವಿನಾಯಕನೇ ನಮೋ ನಮಃ ವಿಘ್ನ ಕಳೆಬಾ ವರ ಕೊಡುಬಾ ವರ ಕೊಡುಬಾ ವರ ಕೊಡುಬಾ. ಶ್ರೀ ವೈದ್ಯನಾಥೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ಧಾರ್ಮಿಕ ಸಭಾ ಕಾರ್ಯಕ್ರಮತಿ ಭಾರತಿ ರಾಘವಗಟ್ಟಿಯವರೇ, ಸಭಾಧ್ಯಕ್ಷರಾಗಿ ಆಸೀನರಾಗಿರುವ ನಾರಾಯಣ್ ಭಟ್ರವರೇ, KS ಹೆಗಡೆ ಮೆಡಿಕಲ್ ಕಾಲೇಜಿನ ಖ್ಯಾತ ನ್ಯೂರೋ ಸರ್ಜನ್ ಡಾಕ್ಟರ್ ಅನಂತನ್ ಹಾಗೂ ಅವರ ಧರ್ಮಪತ್ನಿಯವರೇ, ಹಾಗೂ ಈ ಸಲದ ನಮ್ಮ 12ನೇ ವಾರ್ಷಿಕ ಸಮಾರಂಭದ ಅಧ್ಯಕ್ಷರಾಗಿರುವ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಭಾಸ್ಕರ್ ಮಣಿಯನವರೇ, ದಯವಿಟ್ಟು ತಾವು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ರವಿ ಕುಕ್ಕದಕಟ್ಟೆ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬಂದು ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ಕೇಳಿರುವಾದಂತಹ ರವಿ ಕುಕ್ಕದಕಟ್ಟೆಯವರೇ ಹಾಗೂ ಭಾಸ್ಕರ್ ಟಿ ಮಣಿಯಾನಿಯವರೇ, ಮಾತೆಯರೇ, ಮಹನೀಯರೇ, ಚಿಕ್ಕ ಪುಟಾಣಿ ಮಕ್ಕಳೇ, ಭಗವದ್ಭಕ್ತ ಬಂಧುಗಳೇ, ಕಳೆದ 12 ವರ್ಷಗಳಿಂದ ಶ್ರೀ ವೈದ್ಯನಾಥೇಶ್ವರ ಭಜನಾ ಮಂದಿರದ ಕೆಲವೊಂದು ಕಾರ್ಯಕ್ರಮ ಯಥಾ ಪ್ರಕಾರ ಈ ವರ್ಷವೂ ನಾವು ನಡೆಸಿದ್ದೇವೆ. ಪ್ರತಿ ಸೋಮವಾರ ಸಾಯಂಕಾಲ ಭಜನಾ ಕೀರ್ತನೆ ಸಂಕೀರ್ತನೆ, ವರ್ಷಂಪ್ರತಿ ಜರುಗುವ ನಮ್ಮ ಜಾಗದ ನಾಗಮನದಲ್ಲಿ ನಾಗತಂಬಿಲ ಸೇವೆ, ಗಣೇಶ ಚತುರ್ಥಿಯಂದು ಗಣಹೋಮ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಭಜನಾ ಕೀರ್ತನೆ ಹಾಗೂ ವಾರ್ಷಿಕ ಸಮಾರಂಭಗಳಲ್ಲಿ ಶಿವಕಲ್ಪೋಕ್ತ ಪೂಜೆ ಮತ್ತು ದುರ್ಗಾ ನಮಸ್ಕಾರ ಪೂಜೆಯನ್ನು ಯಥಾಸಾಧ್ಯ ಆಚರಿಸಿಕೊಂಡು ಬಂದಿದ್ದೇವೆ. ಶ್ರೀಮತಿ ದಿವ್ಯಶ್ರೀ GK ಆಚಾರ್ಯ ಉದ್ಯಾವರಮಾಡ ಇವರ ತರಬೇತಿಯಲ್ಲಿ ಕರ್ನಾಟಕ ಶಾಸ್ತ್ರೀಯ ತರಬೇತಿ ತರಗತಿಗಳು ಮತ್ತು ವಿದುಷಿ ತೀರ್ಥ ಕಟೀಲ್ ಇವರಿಂದ ಭರತನಾಟ್ಯ ತರಗತಿಗಳು ಜರುಗುತ್ತಿದೆ. ಶ್ರೀಮತಿ ವಿದ್ಯಾ ಸರಸ್ವತಿ ವೈದ್ಯನಾಥ ನಗರ ಇವರು ಪ್ರಸಕ್ತ ವರ್ಷದಿಂದ ಭಜನಾ ತರಬೇತಿಯನ್ನು ನಮ್ಮ ಭಜನಾ ಮಂದಿರದಲ್ಲಿ ನಡೆಸುತ್ತಿದ್ದಾರೆ. ಈ ವಿಷಯ ಹೇಳಲು ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಅದೇ ರೀತಿ ಭಾರತ ಸರ್ಕಾರದ ಸೆಬಿ ವತಿಯಿಂದ ಇಲ್ಲಿನ ಪರಿಸರದ ಸಾರ್ವಜನಿಕರಿಗೆ ಹಣಕಾಸು ನಿರ್ವಹಣೆಯ ಬಗ್ಗೆ ಮಾಹಿತಿ ಶಿಬಿರ ಹಾಗೂ ಕಾರ್ಯಕ್ರಮವನ್ನು ದಿನಾಂಕ 30/6/19 ಭಾನುವಾರ ಡಾಕ್ಟರ್ ನಾರಾಯಣ್ ಭಟ್ ಕಾಯರ್ಕಟ್ಟೆ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಾಗಾರವನ್ನು ನಡೆಸಿದ್ದಾರೆ. ದಿನಾಂಕ 12/1/2020 ಭಾನುವಾರ ಬೆಳಿಗ್ಗೆ 8ರಿಂದ ಸ್ವಚ್ಛ ಭಾರತ ಸ್ವಚ್ಛ ವೈದ್ಯನಾಥ ನಗರ ಮಾಹಿತಿ ಮತ್ತು ಕಾರ್ಯಾಗಾರವನ್ನು ಆಯೋಜಿಸಿದ್ದು, ಕೋಟಕ್ಕಾರು ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಮತಿ ಭಾರತಿ ಗಟ್ಟಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಅನಂತನ್ ನ್ಯೂರೋ ಸರ್ಜನ್ ಕ್ಷೇಮ ಮತ್ತು ನಾರಾಯಣ್ ಭಟ್ ಕಾಯರ್ಕಟ್ಟೆ ಇವರು ಭಾಗವಹಿಸಿದ್ದರು. ಬರುವ ದಿನಗಳಲ್ಲಿಯೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜರುಗಿಸಲು ನಮಗೆಲ್ಲರಿಗೂ ಇನ್ನಷ್ಟು ದೇವರು ಶಕ್ತಿ ಸಾಮರ್ಥ್ಯವನ್ನು ನೀಡಲಿ ಅಂತೇಳಿ ಪ್ರಾರ್ಥಿಸುತ್ತಾ, ಕಳೆದ 12 ವರ್ಷಗಳಿಂದ ನಮ್ಮ ಈ ಭಜನಾ ಮಂದಿರಕ್ಕೆ ಶುಭಾಶೀರ್ವಾದ, ಮಾರ್ಗದರ್ಶನ, ಸಹಾಯ ಹಸ್ತವನ್ನು ನೀಡಿ
ಸಂಸ್ಕಾರಯುತ ಸಮಾಜದ ನಿರ್ಮಾಣಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ನಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸುತ್ತಿರುವ ಪರಮ ಪೂಜನೀಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ಮಗದೊಮ್ಮೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಮುಂದೆಯೂ ತಮ್ಮ ಆಶೀರ್ವಾದ ನಿರಂತರವಾಗಿರಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಶ್ರೀಯುತ ಮಾಧವ ಆರಿಕಾಡಿ ಹಾಗೂ ಶ್ರೀಮತಿ ಅನುಭವವನ್ನು ಇದೀಗ ನಮಗೆಲ್ಲರಿಗೂ ಹಾಗೂ ಸಮಾಜದ ಒಳಿತಿಗಾಗಿ ನೀಡುತ್ತಿರುವ ತಾವು ಭಾರತ ಸರ್ಕಾರದ ಸೆಬಿ ಸಂಸ್ಥೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ತಾವುಗಳು ಭಜನಾ ಮಂದಿರಕ್ಕೆ ಹಾಗೂ ಸೇವಾ ಸಮಿತಿಗೆ ನೀಡುತ್ತಿರುವ ಸಹಾಯ ಸಹಕಾರ ಅಪಾರ. ಈ ಸುಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮನ್ನು ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಟಿ ರಾಘವ ಗಟ್ಟಿಯವರು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಸೀನರಾಗಿದ್ದಾರೆ. ಅಲಂಕರಿಸಿದ ತಾವು ಇದೀಗ ಪಟ್ಟಣ ಪಂಚಾಯತಿನ ಉಪಾಧ್ಯಕ್ಷರಾಗಿ ಹುದ್ದೆಯನ್ನು ಅಲಂಕರಿಸಿರುವುದು ತಾವುಗಳು ಸಾಮಾಜಿಕ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಗೆ ಬಂದ ಗೌರವ. ಕೋಟೆಕ್ಕಾರು ವಿಷ್ಣುಮೂರ್ತಿ ದೇವಸ್ಥಾನದ ಜಾತ್ರೆಯ ಸಂದರ್ಭದಲ್ಲಿ ತುಳುನಾಡು ಫ್ರೆಂಡ್ಸ್ ಕೋಟೆಕ್ಕಾರು ಇವರಿಂದ ಸನ್ಮಾನಿತರಾದ ತಾವುಗಳು ಸಾಮಾಜಿಕ ರಾಜಕೀಯ ಮಾತ್ರವಲ್ಲದೆ ಧಾರ್ಮಿಕ ಸೇವೆಯಲ್ಲಿಯೂ ತಾವು ತಮ್ಮ ಛಾಪನ್ನು ಮೂಡಿಸಿರುವುದಕ್ಕೆ ಸಾಕ್ಷಿಯಾಗಿರುತ್ತದೆ. ನಮ್ಮಿ ಧರ್ಮಸಭೆಯಲ್ಲಿ ಮುಖ್ಯ ಅತಿಥಿಗಳಾದ ತಮಗೆ ನಮ್ಮಿ ಸಮಿತಿಯ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಡಾಕ್ಟರ್ ಅನಂತನ್ ವೃತ್ತಿಯಲ್ಲಿ ವೈದ್ಯರಾಗಿ ಆರೋಗ್ಯವನ್ನು ಕಾಪಾಡುವಲ್ಲಿ ಬೋಧಿಸುತ್ತಿರುವ ತಾವುಗಳು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಾವು ನೀಡುತ್ತಿರುವ ಸೇವೆ ಅಪಾರ. ಸೇವಾ ಸಮಿತಿ ಹಮ್ಮಿಕೊಂಡ ಸ್ವಚ್ಛ ವೈದ್ಯನಾಥ ನಗರ ಕಾರ್ಯದಲ್ಲಿ ಹಾಗೂ ಭಜನಾ ಮಂದಿರದ ದಶಮ ಸಂಭ್ರಮದಲ್ಲಿ ತಮ್ಮ ಸೇವೆ ತಾವು ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಗೆ ನೀಡುತ್ತಿರುವ ಕೈಗನ್ನಡಿಯಾಗಿದೆ. ಕಳೆದ ಕೆಲವು ವರ್ಷಗಳಿಂದ ರೋಟರಿ ಕ್ಲಬ್ ದೇರಳಕಟ್ಟೆಯಲ್ಲಿಯೂ ಸಾಮಾಜಿಕ ಕ್ಷೇತ್ರಕ್ಕೆ ತಾವು ನೀಡುತ್ತಿರುವ ಸೇವೆಗೆ ಮನ್ನಣೆ ಸಿಕ್ಕಿ ಉಪಾಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಶ್ರೀ ವೈದ್ಯನಾಥೇಶ್ವರ ಭಜನಾ ಮಂದಿರದ ವಾರ್ಷಿಕ ಸಮಾರಂಭದಲ್ಲಿ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಈ ದಿವಸದ ಭಜನಾ ಸಂಕೀರ್ತನೆಯನ್ನು ಬೆಳಿಗ್ಗೆ ಸಮಯೋಚಿತವಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದೀಗ ಧರ್ಮಸಭೆಯಲ್ಲಿ ಆಸೀನರಾದ ತಮಗೆ ಹಾಗೂ ತಮ್ಮ ಧರ್ಮಪತ್ನಿ ಶ್ರೀಮತಿ ಸಂಗೀತ ಅನಂತನ್ ಅವರಿಗೂ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆದಿ ಅನಂತಶೇಷ ರಕ್ತೇಶ್ವರಿ ಕ್ಷೇತ್ರದ ಸಕ್ರಿಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದು ತಾವು ಧಾರ್ಮಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ಸೇವೆ ಸಲ್ಲಿಸುತ್ತಿದ್ದೀರಿ. ನಮ್ಮ ಈ ವರ್ಷದ ಕ್ರೀಡಾಕೂಟವನ್ನು ತಾವು ಮತ್ತು ತಮ್ಮ ಧರ್ಮಪತ್ನಿ ಶ್ರೀಮತಿ ಶೋಭಿತಾ ಅವರು ಉದ್ಘಾಟಿಸಿದ್ದೀರಿ. ತಾವುಗಳು ಭಜನಾ ಮಂದಿರಕ್ಕೆ ನೀಡುತ್ತಿರುವ ಹಾಗೂ ವಿಶೇಷವಾಗಿ ಕ್ರೀಡಾಕೂಟಕ್ಕೆ ತಾವು ನೀಡುತ್ತಿರುವ ಸೇವೆಯನ್ನು ಸದಾ ಸೇವಾ ಸಮಿತಿಯ ಸದಸ್ಯರು ಸ್ಮರಿಸುತ್ತಿದ್ದಾರೆ. ಈ ಧರ್ಮಸಭೆಯಲ್ಲಿ ತಮ್ಮನ್ನು ಆದರಪೂರ್ವಕವಾಗಿ ಸೇವಾ ಸಮಿತಿಯ ವತಿಯಿಂದ ಸ್ವಾಗತಿಸಿದ್ದೇವೆ. ಹಾಗೆ ಸೇವಾ ಸಮಿತಿ ಹಮ್ಮಿಕೊಳ್ಳುತ್ತಿರುವ ಕಾರ್ಯಕ್ರಮಕ್ಕೆ ತಮ್ಮ ಸೇವೆ ಅಪಾರ. ಪ್ರಸಕ್ತ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷರಾಗಿ ಧರ್ಮಸಭೆಯಲ್ಲಿ ಆಸೀನರಾಗಿರುವ ತಮಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇನೆ. 2 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸುಸೂತ್ರವಾಗಿ ಸಾಗಲು ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುವವರು ಸೇವಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಯುವ ಬಳಗ ವೈದ್ಯನಾಥ ನಗರ. ಈ ಸಂದರ್ಭದಲ್ಲಿ ಎಲ್ಲ ಸರ್ವ ಸದಸ್ಯರನ್ನು ಹಾಗೂ ನನ್ನ ಆತ್ಮೀಯ ಯುವ ಬಳಗವನ್ನು ಈ ಸಂದರ್ಭದಲ್ಲಿ ಧಾರ್ಮಿಕ ಸಭೆಗೆ ಸ್ವಾಗತಿಸುತ್ತಾ ಈ ಸಭೆಯಲ್ಲಿ ಆಸೀನರಾದ ಸರ್ವ ಭಕ್ತಾಭಿಮಾನಿಗಳನ್ನು ಸರ್ವ ಸದಸ್ಯರನ್ನು ಹಾಗೂ ಚಿಕ್ಕ ಪುಟಾಣಿ ಮಕ್ಕಳನ್ನು ಮಾತೆಯರು ಮಹನೀಯರನ್ನು ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ನನ್ನ ಮಾತಿಗೆ ಮುಕ್ತಾಯದ ಚುಕ್ಕೆ ನೀಡಲು ತಮ್ಮಲ್ಲಿ ಅನುಮತಿಯನ್ನು ಯಾಚಿಸುತ್ತಿದ್ದೇನೆ. ಜೈ ಹಿಂದ್.
ಇಂದಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಭಾಗಿಯಾಗಿ ಈ ಸಭೆಯಲ್ಲಿ ಆಹ್ವಾನಿಸಿದ್ದಾರೆ. ಹನ್ನೆರಡನೇ ವರ್ಷದ ಮಹೋತ್ಸವ ಶ್ರೀ ವೈದ್ಯನಾಥೇಶ್ವರ ಭಜನಾ ಮಂದಿರ ಇದರ ಸಭಾ ಕಾರ್ಯಕ್ರಮ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ವೆಂಕಟರಮಣ ಭಟ್ ಅರ್ಚಕರು, KP ಸುರೇಶ್ ಅಧ್ಯಕ್ಷರು, ಶೇಖರ್ ಸಾಲ್ಯಾನ್ ಕಾರ್ಯದರ್ಶಿ, ಬಾಲಕೃಷ್ಣ ಶೆಟ್ಟಿ ಕೋಶಾಧಿಕಾರಿ, ಮಾಧವ ಅರ್ಕಾಡಿ ಉಪಾಧ್ಯಕ್ಷರು, ಸುರೇಶ್ ಆಚಾರ್ಯ ಉಪಾಧ್ಯಕ್ಷರು, ಅದೇ ರೀತಿ ಇಂದಿನ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು ಭಾಸ್ಕರ್ ಟಿ ಮನ್ಯಾನಿ, ಮಹೇಶ್ ಚಂದ್ರಶೇಖರ್ ಉಪಾಧ್ಯಕ್ಷರು, ವಿಶಿತ್ ಪೂಜಾರಿ, ಸುಮಂತ್ ಕಾರ್ಯದರ್ಶಿ, ರಮೇಶ್ ಗಟ್ಟಿ, ವಿಜಯ್ ಮಡಿವಾಳ, ಗೋಪಾಲ್, ಸವಿತಾ ಶ್ರವಣ್ ಕುಮಾರ್ ಕ್ರೀಡಾ ಕಾರ್ಯದರ್ಶಿ, ತಮ್ಮಿಂದ ಇನ್ನು ಮುಂದೆ ಒಳ್ಳೆಯ ರೀತಿ ಈ ವೈದ್ಯನಾಥ ನಗರ ಒಳ್ಳೆಯ ರೀತಿಯಲ್ಲಿ ಇನ್ನು ಮುಂದೇನೂ ಇದೇ ರೀತಿ ಇದಕ್ಕಿಂತ ಜಾಸ್ತಿಯಾಗಿ ಪ್ರೋಗ್ರಾಮ್ಗಳನ್ನು ಕೊಡಲಿ, ಇದೇ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಯಾಕಂದರೆ ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ನಾನು ಈ ವೈದ್ಯನಾಥ ಭಜನಾ ಮಂದಿರಕ್ಕೆ ಮೊದಲ ಬಾರಿ ಬರ್ತಾ ಇದ್ದೇನೆ. ಮೊನ್ನೆ ಒಂದು ಸ್ವಚ್ಛತಾ ಅಭಿಯಾನ ಇತ್ತು, ತುಂಬ ಖುಷಿಯಾಯಿತು. ಏಕೆಂದರೆ ನಮಗೆ ರಾಜಕೀಯದಲ್ಲಿ ಬಂದು ಸಾಮಾಜಿಕವಾಗಿ ನಮ್ಮಿಂದ ಆಗುವಷ್ಟು ಸಮಾಜ ಸೇವೆ ಮಾಡುವಂಥ ನಮಗೂ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂಥ ಗಣ್ಯರಿಗೂ ವಂದಿಸುತ್ತಾ, ಮುಂಭಾಗ ಇರುವಂಥ ತಮಗೆಲ್ಲರಿಗೂ ಶುಭ ಕೋರುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಒಂದೆರಡು ಮಾತುಗಳನ್ನಾಡಲು, ಯಾಕಂದರೆ ನಾನು ಸ್ಟೇಜಲ್ಲಿ ಮಾತಾಡಿ ಗೊತ್ತಿಲ್ಲ ನನಗೆ. ಈಗ ಉಪಾಧ್ಯಕ್ಷರಾದ ಮೇಲೆ ಸ್ವಲ್ಪ ಸ್ಟೇಜಿಗೆ ಹೋಗೋದು ಮಾತಾಡೋದು ಸ್ವಲ್ಪ ಈಗ ಅಭ್ಯಾಸ ಆಗ್ತಾಯಿದೆ. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಅದೇ ರೀತಿ ಗುರುಗಳ ಆಶೀರ್ವಾದವನ್ನು ನಮ್ಮ ಎಲ್ರಿಗೂ ಗುರುಗಳ ಆಶೀರ್ವಾದ ಇರಲಿ. ಮತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ. ಇನ್ನು ಮುಂದೇನು ಇದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಬೆಳೆದು ಈ ಊರಿನ ತಮಗೆಲ್ಲರಿಗೂ ಈ ಊರಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡುವಂಥ, ಎಲ್ಲರೂ ಒಗ್ಗೂಡುವಂಥ, ಏಕೆಂದರೆ ಇಷ್ಟು ಸಣ್ಣ ಒಂದು ವೈದ್ಯನಾಥ ನಗರ ನೋಡುವಾಗ ಅಷ್ಟು ಗೊತ್ತಾಗೋದಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತೇಳಿ. ಯಾಕಂದರೆ ಅಷ್ಟು ಜನ ಇದ್ದಾರೆ ಇಲ್ಲಿ, ನೋಡುವಾಗ ಅಷ್ಟು ಗೊತ್ತಾಗೋದಿಲ್ಲ. ಸ್ವಲ್ಪ ಜನ ಸೇರ್ಬೋದು ಅಂತ ನೆನೆಸಿದೆ. ಯಾಕಂದರೆ ನಿಮ್ಮನ್ನು ಎದುರುಗಡೆ ನೋಡುವಾಗಲೇ ನಮಗೆ ಸ್ವಲ್ಪ ನರ್ವಸ್ ಆಗ್ತಾ ಉಂಟು. ಯಾಕಂದರೆ ಸ್ಟೇಜಲ್ಲಿ ಮಾತಾಡೋದು ತುಂಬ ಕಡಿಮೆ. ನಾವು ಮಾತಾಡಿ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೇವೆ. ತಮ್ಮ ಪ್ರೋತ್ಸಾಹ ಇದೇ ರೀತಿ ಕೊಡಿ. ನಮ್ಮಿಂದ ಆಗುವಂಥ ಸಹಾಯ, ನಮ್ಮಿಂದ ಆಗುವಂಥ ದೇಶ ಪ್ರೇಮ ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ನಾವು ನಮ್ಮಿಂದ ಆದಷ್ಟು ನಾವು ಇದನ್ನು ಮಾಡ್ತೇವೆ. ತಮ್ಮಿಂದ ನಮಗೆಲ್ಲರಿಗೂ ಎಷ್ಟು ಆಶೀರ್ವಾದ ನಮ್ಮಿಂದ ನಮ್ಮ ಹಿರಿಯರಿಗೆ ಇದ್ದಾರೆ, ಅವರು ನಮಗೆ ಎಷ್ಟು ಆಶೀರ್ವಾದ ಮಾಡ್ತಾರೋ ಅಷ್ಟು ನಾವು ಬೆಳೀಲಿಕ್ಕೆ ಸಾಧ್ಯ. ಯಾಕಂದರೆ ಹಿರಿಯರಾಗಲಿ, ಪ್ರತಿಯೊಬ್ಬರು ಗ್ರಾಮದಾಗಲಿ ನಮ್ಮ ಊರಿನವ್ರದ್ದಾಗಲಿ ಯಾರ್ದು ಆಶೀರ್ವಾದ ಇಲ್ಲ ಅಂತ ಹೇಳಿದರೆ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಏನಂತ ಹೇಳಿದರೆ ನಾವು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡೋದೇ ಫಸ್ಟ್ ನಮ್ಮ ಊರಿನವರೇ. ಏಕೆಂದರೆ ಅದೇ ರೀತಿ ನನಗೆ ಈ ವೈದ್ಯನಾಥ ಭಜನಾ ಮಂದಿರದಿಂದ ತ್ಯಾಜ್ಯದ ಅಂದರೆ ಮೊನ್ನೆ ಸ್ವಚ್ಛತಾ ಅಭಿಯಾನ ನನ್ನಿಂದನೇ ಉದ್ಘಾಟನೆ ಮಾಡಿಸಿದ್ದಾರೆ. ತುಂಬ ಖುಷಿಯಾಗಿದೆ. ನನಗೊಂದು ಈ ಊರಿಗೆ ಒಂದು ಏನಾದರೂ ಮಾಡಬೇಕು ಅನ್ನುವ
ಒಂದು ಹಂಬಲ ಕೂಡ ಇದೆ. ನನ್ನ ಅವಧಿ ಮುಗಿಯೋ ಅಷ್ಟರಲ್ಲಿ ನಾನು ಏನಾದರೂ ಮಾಡಿ ತೀರ್ತೇನೆ. ಯಾಕಂದರೆ ದೊಡ್ಡದೊಂದು ಹೇಳಿಟ್ಟಿದ್ದಾರೆ, ಅದನ್ನು ನಾನು ಮಾಡೇ ಮಾಡ್ತೇನೆ. ಎಷ್ಟು ಕಷ್ಟ ಆದರೂ ನಾನು ಮಾಡೇ ಮಾಡ್ತೇನೆ. ಯಾಕೆಂದರೆ ಅದು ನನ್ನ ಕರ್ತವ್ಯ. ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಈ ಸ್ಥಾನದಲ್ಲಿ ಕೂತ್ಕೊಳ್ಳಿಸಿದರೆ, ಇಲ್ಲಿಯವರೆಗೆ ಕರ್ಕೊಂಡು ಬಂದಿದ್ದಾರೆ. ಖಂಡಿತವಾಗಲಿ ನಾನು ಮಾಡ್ತೇನೆ. ಯಾಕಂದರೆ ನಾನಿದು ಇಷ್ಟು ಭರವಸೆ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಯಾಕಂದರೆ ಇಲ್ಲಿನ ಊರಿನವರು ಅದೇ ಥರ ಇಲ್ಲಿಯ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿ ನನ್ನನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿದ್ದಾರೆ. ನಾನು ಇದಕ್ಕೋಸ್ಕರ ಆದರೂ ಈ ಊರನ್ನು ಸ್ವಲ್ಪ ಆದರೂ ಆಗುವ ಮಟ್ಟಿಗೆ ನನ್ನಿಂದ ಹೆಲ್ಪ್ ಆಗುವ ಮಟ್ಟಿಗೆ ನಾನು ಮಾಡ್ತೇನೆ. ನನ್ನಿಂದ ಏನಾದರೂ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಏಕೆಂದರೆ ನಾವು ಭಾಷಣಕಾರರಲ್ಲ, ನಮಗೂ ಗೊತ್ತಿಲ್ಲ ಭಾಷಣ ಎಲ್ಲ ಮಾಡಿ. ನಮಗೆ ಮನಸ್ಸಿಗೆ ಏನು ಬರುತ್ತಾ, ನಮ್ಮ ಮನಸ್ಸಿಂದ ಅಂದರೆ ಸತ್ಯ ಏನು ಬರುತ್ತೋ ಅದನ್ನು ನಾವು ತಿಳಿಸ್ತೇವೆ. ಎಲ್ರಿಗೂ ಶುಭವಾಗಲಿ, ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮ ಶುಭವಾಗಿ ನಡೆಯಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಶ್ರೀಮತಿ ಶಕುಂತಲಾ ಮತ್ತು ಮಹೇಶ್ ಇವರ ಪುತ್ರಿಯಾಗಿದ್ದು, ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ 90.56 ಅಂಕಗಳನ್ನು ಪಡೆದಿರುತ್ತಾರೆ. ಇವರು ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮತಿ ಭಾರತಿ ರಾಘವಗಟ್ಟಿ ಇವರಿಂದ ಸ್ಮರಣಿಕೆ ಹಾಗೂ ಪ್ರೋತ್ಸಾಹಧನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ಶೇಖರ್ ದಂಪತಿಯ ಪುತ್ರಿಯಾಗಿದ್ದು, ಕಳೆದ ಸಾಲಿನ SSLC ಪರೀಕ್ಷೆಯಲ್ಲಿ 82.32 ಅಂಕಗಳನ್ನು ಪಡೆದಿರುತ್ತಾರೆ. ಇವರನ್ನು ಶ್ರೀಯುತ ಡಾಕ್ಟರ್ ಅನಂತನ್ ಹಾಗೂ ಅವರ ಧರ್ಮಪತ್ನಿ ಸಂಗೀತಾ ಅನಂತನ್ ಅವರು ಸ್ಮರಣಿಕೆ ಹಾಗೂ ಪ್ರೋತ್ಸಾಹಧನವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕುಮಾರಿ ತೃಪ್ತಿ ಇವರ ಪೋಷಕರು ಬಂದು ಪ್ರಶಸ್ತಿ ಕುಮಾರಿ ಪೂಜ್ಯಶ್ರೀ ಇವರು ವೈದ್ಯನಾಥ ನಗರದ ಶ್ರೀ ಶೇಖರ್ SSLC ಪರೀಕ್ಷೆಯಲ್ಲಿ 81.12 ಅಂಕಗಳನ್ನು ಪಡೆದಿರುತ್ತಾರೆ. ಇವರು ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಪ್ರಸಾದವನ್ನು ಸ್ವೀಕರಿಸಿ ಮುಖ್ಯ ಅತಿಥಿಗಳಾದ ಶ್ರೀ ರವಿ ಕುಕ್ಕುದಗಟ್ಟೆ ಇವರಿಂದ ಸ್ಮರಣಿಕೆ ಹಾಗೂ ಪ್ರೋತ್ಸಾಹಧನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಡಾಕ್ಟರ್ ಅನಂತನ್ ನ್ಯೂರೋ ಸರ್ಜನ್ KS ಹೆಗಡೆ ಆಸ್ಪತ್ರೆ ದೇರಳಕಟ್ಟೆ ಇವರು ಸೇವಾ ಸಮಿತಿ ಹಮ್ಮಿಕೊಂಡಿರುವ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ನೀಡಬೇಕಾಗಿ ವಿನಂತಿ. ವೇದಿಕೆ ಮೇಲಿರೋ ಗಣ್ಯರೇ, ಪೂಜ್ಯ ಸ್ವಾಮೀಜಿಯವರೇ, ಯಾಕಂದರೆ ನನ್ನ ಗಂಟಲು ಸರಿ ಇಲ್ಲ ಇವತ್ತು, ಆದರೆ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ವೈದ್ಯನಾಗಿ ನಿಮ್ಮ ಆರೋಗ್ಯ ಎಷ್ಟು ಮುಖ್ಯ ಅಂತ ನಿಮಗೆ ಎಲ್ಲ ಗೊತ್ತಿದೆ. ಆದರೂ ತಾವೆಲ್ಲ ತಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು, ಆರೋಗ್ಯ ಚೆಕಪ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಬೇರೆ ಟೆಸ್ಟ್ಗಳಾಗಲಿ, ಇಲ್ಲ ರೆಗ್ಯುಲರ್ ಮೆಡಿಸಿನ್ಸು ಔಷಧಿ ತೊಗೊಳ್ಳೋದೆಲ್ಲ ಆಗಲಿ, ಇದೆಲ್ಲ ಕರೆಕ್ಟಾಗಿ ಮಾಡಬೇಕು. ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿರೋದು ಆರೋಗ್ಯ. ಒಳ್ಳೆ ಗಾಳಿ, ಬೆಳಕು, ಒಳ್ಳೆ ವಾತಾವರಣ ಆಲ್ರೆಡಿ ನಮಗೆ ಸಿಕ್ಕಿದೆ. ವೈದ್ಯನಾಥ ನಗರ ಇರೋದಲ್ಲೇ ಒಂದು ಒಳ್ಳೆ ಜಾಗ ಅಂತ ನನಗನ್ನಿಸಿದೆ. ಇವಾಗ ಲಾಸ್ಟ್ 1 ವರ್ಷದಿಂದ ನಾನು ಇಲ್ಲಿ ಸ್ಟೇ ಮಾಡ್ತಾಯಿದ್ದೀನಿ. And I must say that it is one of the best places that I have seen in and around Derlagatta. Derlagatta ಸುತ್ತಮುತ್ತದಲ್ಲಿರೋ one of the best places. And I am very happy that I am one of your persons here as a member of this community. ಈ ಕಮ್ಯುನಿಟಿನ ಒಂದು ಮೆಂಬರ್ ಆಗಿ ನಾನು ಇರೋಕ್ಕೆ ತುಂಬ ಇಷ್ಟಪಡ್ತೀನಿ. And I am very thankful to all of you for that. At the same time, Pujya Swamiji is there. The advice he will be giving will be more valuable than mine. ನನ್ನ ಅಡ್ವೈಸ್ಗಿಂತ ಅವರು ಭಾಷಣ ತುಂಬ ಮುಖ್ಯವಾಗಿರುತ್ತೆ. ನನಗೆ ಈ ಅವಕಾಶ ಕೊಟ್ಟು ವೇದಿಕೆ ಮೇಲೆ ಕೂರಿಸಿ ಗೌರವ ಮಾಡಿಸಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳ್ತಾ, ವೈದ್ಯನಾಥ ಭಜನಾ ಮಂದಿರ ಸಮಿತಿ ಮೆಂಬರ್ಸಿಗೂ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.
ಧನ್ಯವಾದಗಳು. 10,000 ರೂಪಾಯಿ ಧನ ಸಹಾಯವನ್ನು ನೀಡಿ ಸಹಕರಿಸಿದ ದಂಪತಿಗಳಾದ ಶ್ರೀ ಪ್ರವೀಣ್ ಕುಮಾರ್ ರೈ, ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್ ಬಾಳೆಪುಣಿ ಬ್ರಾಂಚ್, ಹಾಗೂ ಶ್ರೀಮತಿ ರೇಖಾ ಪ್ರವೀಣ್ ಕುಮಾರ್, ಕರ್ನಾಟಕ ಬ್ಯಾಂಕ್ ಪಂಪ್ವೆಲ್ ಬ್ರಾಂಚ್, ಹಾಗೂ ಪುತ್ರಿ ಸಮನ್ವಿ, ಇವರು ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರಿಂದ ಫಲಪುಷ್ಪವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ತಾನು ಹುಟ್ಟಿದ ಒಡಿಯೂರನ್ನೇ ತನ್ನ ಸಾಧನಾ ಕ್ಷೇತ್ರವನ್ನಾಗಿಸಿ ಅವಧೂತ್ ಪರಂಪರೆಯ ಪಥ ಹಿಡಿದು ಸನ್ಯಾಸದ ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು 1989ರಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಕ್ಷೇತ್ರವನ್ನು ಸ್ಥಾಪಿಸಿದರು. ಪವಾಡ ಸದೃಶವಾಗಿ ತನ್ನ ಸಾಧನಾ ಭೂಮಿಕೆಯನ್ನು ವಿಸ್ತರಿಸುತ್ತಾ ಆಧ್ಯಾತ್ಮಿಕವಾಗಿ ಬಹಳ ಎತ್ತರಕ್ಕೆ ಬೆಳೆದವರು ಪೂಜ್ಯ ಶ್ರೀಗಳು. ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ನಮಗೆಲ್ಲರಿಗೂ ಆಶೀರ್ವಚನಗಳನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಿಮತೆ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯತೆ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ಈ ಒಂಜಿ ಮಂದಿರದ ಉದಿಪಾನಾದ ಬಹುಶಃ 11 ಕರೆಯದು 12ನೇ ವರ್ಷಗೂ ಕಾರ್ದೀಪನಂಚಿನ ಪುಣ್ಯಕಾಲ. ಪದ್ರಾಡು ಇನ್ಪಿನಕ್ಕೆ ಭಾರಿ ಅರ್ಥಗಳುಂಡು. ಕೆಲವು ಸತಿ ಪದ್ರಾಡೊಂದು ಪಣ್ಪುಣೆ ಉಂಡು, ಆಯೆ ಪದ್ರಾಡಾಯ ಇಂತು ಅಂಡ ಪದ್ರಾಡು ಇನ್ಪಿನಂಗೆ ನೆನೊಂಜಿ ಅರ್ಥದಾದ ಅಂದಕ್ಕೆ ಎಂಡ 48 ಒಂಜಿ ಪಾದವು ಪದ್ರಾಡು ಅಂತ ಈಗ ಪಣ್ಪೇರ 12 12 12 12 4 ಪಾದ ಸೇರಿಂಡ ಒಂಜಿ ಮಂಡಲ ಅಂಡ ಲೆಕ್ಕ. ಈ ಮಂಡಲ ಇಂಪಿನಕ್ಕೆ ಭಾರಿ ಅರ್ಥಗಳುಂಡು. ಒಂಜಿ ಮಂಡಲ ಆವಡುಂದಂಡ ಪದ್ರಾಡು 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 ಸೇರಿಂಡ ಒಂಜಿ ಮಂಡಲ ಆಪುಂಡು. ಐಕ್ ಮೌಲ್ಯ ಉಂಡು. ಐತ ಬಗೆ ಇಟ್ಟು ಪಾತ್ರೆ ಅಂದಂಡ 48 ಅಡ್ಡಗೆಣಿತಂಡಲ್ಲ ಅವು ಪದ್ರಾಡು ಆಪುಂಡು. ಇನಿ ನಂಗೆ ಓಡುತ್ತಾನೆ ಭಜನಾ ಮಂದಿರಡು ಭಜನೆದ ಅಜನೆ ಆವಂದುಂಡು. ಇಲ್ಲ ಕಿನ್ನೆ ಜೋಕ್ಲೆಗೆ ಭಜನೆದ ಅಂದು ಮರಳು ಪತ್ತನೇ ಈ ಭಜನೆದ ಮರಳು ಪತ್ತೋಡು. ಈ ಬಾಕಿದ ಮಾತ್ರ ಡ್ಯಾನ್ಸ್ ಉಂಡತ್ತ, ಬಾಕಿದ ಅಡ್ಡ ದಿಡ್ಡಿ ಪೋಪು ನಂಚಿನ ಉಂಡತ್ತ, ಕೈ ಕಾರಾಡವನ ಮತ್ತು ಐಡ್ದು ಇಂದು ಎಡ್ಡೆ ನೆಟ್ಲಂದು ಕುಣಿತದ ಭಜನೆ ಎಂದು ಸುರಾತನ ಒಂದು ಬಾರಿ ಎಡ್ಡೆ ಉಂಡು. ನೇಕೊಂತೆ ಪ್ರೋತ್ಸಾಹ ಕೊರಂಡ ಬಹುಶಃ ಎಡ್ಡೆ ಒಂಜಿ ಸಮಾಜ ಕಟ್ಟಿರ ನಂಗೆ ಸಾಧ್ಯತೆ ಉಂಟು. ನೆನೊಂಜಿ ನಿಕ್ಲೆ ಲೆಪ್ಪು ಪಂಡೊಂದು ಲ್ಯಾನ್ ಒಂಜಿ ವೇಳೆ ಮದಿಮೆ ಮಾಸಿರಿದಲ್ಪಲ ಕೆಲವು ಸರ್ತಿ ಮದ್ರೆಂಗಿದೊಂಜಿ ಗೌಜಿದ ಗಮ್ಮತ್ತಾಪನ ಪೊರ್ತುಡ್ಲ ಬಾಕಿದೇನು ಮಾತೊಂತೆ ಬರಿಕ್ ದೀದಿ ಈ ಭಜನೆದ ದಾಲಾಂಡ ಒಂತೆ ಅಜನೆ ಮಲ್ಪೆರೆ ಶುರು ಮಲ್ತನ ಒಂತೆ ಒರಿಪಾವು ಒಂದು ಎಂಕು ತೋಜನೆ ಐಕ್ಲು ಒಂತೆ ಒತ್ತು ಕೊರ್ಪನ ಕೆಲಸ ಜವ್ವಣಿರಿಡ್ದು ಆವಡು. ಎನ್ನ ಮದುವೆ ಮಾಸಿರಿದ ದುಮ್ರಾಣಿ ಎಂಕ್ಲು ಇಂಚ ಮಲ್ಪ ಒಂಜಿ ಭಜನೆ ದೀಪಣೆ ಆದಿನೊಟ್ಟು ಎಡೆತ್ತನೆ ಎಲ್ಲ ಬರುವುದು ಅಲ್ಲ ತೊಂದರೆಜಿ ಗಡಿ ಬಿಡ್ಡಿಜ್ಜಿ ಅಂಚಿನ ಎಡ್ಡೆ ಕೆಲಸ ಎಂಕ್ಲ ಬರುವುದು ಅಲ್ಲ. ಆ ಬಾಕಿದ ಹಿಡ್ದು ಒಂತೆ ಮಾಲುಣೆನ ಬೊಕೊಂಜಾಪುಣೆನ ಇಜ್ಜಾಂದನೇನು ಸೇರ್ಪಾವಣೆನ ಕೆಣೆರಾವನೇನು ಬೊಟ್ಟುಣೆನ ಅಂದು ಮಾತು ಒಂತೆ ಕಡಿಮೆ ಆಂಡಂದಾಂಡ ಅಲ್ಪ ಒಂಜಿ ಎಡ್ಡೆ ಜಾಗೃತಿ ಆಂಡಂದ ಒಂತೆ ಕಮ್ಮಿ ಜನ ಬರೋರು ಒಂತೆ ನಿಕ್ಲೆ ಮಕ್ಕರ್ಲ ಮಣ್ಪರು ಒಂತೆ ಪಿಟ್ಟಾಸಿ ದಾಲ ಮಲ್ತು ಜನ್ಲ ಪಣ್ವೇರು ದಾಲ ತೊಂದರೆಜ್ಜಿ 12 ಅಂಡ ಎಡ್ಡೆ ಪೋರಿ ಪುಂಡತ್ತ. ಇನ್ನು ನಾನು ಮೆಚ್ಚಿದನೇ ದಾದ ಅಂದ್ಕೊಂಡ ಡಾಕ್ಟ್ರ್ ಇತ್ತೆ ಪಾತೆರನ 2 ಪಾತೆರ ಅವು ಮುತ್ತುದಲ್ಲ ಕ್ಯಾನ್ ಪಂಡೆರಡು ಅಂದು ಇರು ಖಾಲಿ ಇಂಜೆಕ್ಷನ್ ಟ್ಯಾಬ್ಲೆಟ್ ಕೊರ್ಪಣೆ ಎತ್ತು ಇರು ಸಮಾಜದ ಹಿತ್ತೊಕ್ಕಲು ಎಡ್ಡೆ ಟ್ಯಾಬ್ಲೆಟ್ ಕೊರ್ಪಾರು ಇಂಜೆಕ್ಷನ್ ಕೊರ್ಪಾರು ಅಂತ ಆರೋಗ್ಯ ಕಾತೋಲ್ನೆ ಎಂದಿ ಅವು ಮುಖ್ಯವಾದ ವಿಷಯ. ನಾನು ಸುರೂತ ಕಾರ್ಯಕ್ರಮ ಬತ್ತು ಪುನಗೆ ನೀಕ್ಲ ಒಂಜಿ ಕತೆ ಪಂತೆ ಮರತ್ತನ ಕೂಡ ನೆನಪುಗಿತ್ತ ಕೂಡ ಬಂಡೊಂದಿಲ್ಲ. ಒಂಜಿ ದಿನ ದಾನೆ ಮಲ್ತಿರಂದಕ್ಕೆ ಎಂಡ ಒಂಜಿ ಸಾಧಕ್ಕೆ ಉಪ್ಪುನಾಗ ಎದುರುಡು ಬತ್ತನ ದೇವೇರಿ ಕೇಂಡೇರಿಗೆ ದಾದಬೋಡಿಯ ನಿಕ್ಕು ದಾದಬೋಡು ನಿಕ್ಕು ಆಯ್ ಅಂಚಂಜಿ ತುಯೆ ದೇವರೇ ಇರು ಬೋಡ್ತೀನಿ ಕೊರಿಯರ್ನೇ ಬತ್ತಿನಾರು ನಾನು ತೆರೆಯೊಂಡೆ. ನೀವು ಕೊಡದಿದ್ದರೆ ಏನು ಬೇಕು ನಾನು ಕೇಳಿದ್ದ ನೀನು ಕೊಡುವಂಥ ಸಾಮರ್ಥ್ಯ ಇರುವವ ನೀನು, ಆದರೆ ನನಗೆ ಕೊಡಲೇಬೇಕು ಕೊಡಿ ಎಂದು ದೇವೇರು ಪಂಡರಿಗೆ ದಾದ ನೀ ಪನ್ನೋಡತ್ತೆ ಎಂಚಿನ ಓಡು ನಿನ್ನ ಅಗತ್ಯ ಹೆಂಗೆ ಗೊತ್ತಿಜ್ಜಿ ದಾದ ಅಂತ. ದೇವರೇ
ನನಗೊಂದು ಆನೆ ಕೊಡಿ, ಒಂದು ಆನೆ ಕೊರಲೆ ಅಂತ. ಪಂಡರಿಗೆ ತುಂಬ ತೊಂದರೆ ಇದಪ್ಪ, ಊರಲ್ಲೆಲ್ಲ ಆನೆಗಳದ್ದು ಕಾಟ ಜೋರಾಗಿದೆ, ರೋಡಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ತುಂಬ ತೋಟ ಹಾಳಾಗ್ತದೆ, ಅದಾಗಿದೆ ಇದಾಗಿದೆ, ಆನೆದೆಲ್ಲ ತುಂಬ ಗೊಂದಲ ಉಂಟು, ನಿನಗೆ ಆನೆ ಬೇಡ, ನೀನೇ ಆಚೆ ಕೈ ಮುಂದೆ ಮಾಡಿಕೊಂಡು ನಿನ್ನ ಬದುಕನ್ನು ಮಾಡೋದು, ನಿನಗೆ ಏಕೆ ಆನೆ, ಏಕೆ ಸಾಕುತ್ತೀನಿ ನೀನು ಅಂತ. ಈಗ ಮೇರು ಬಂಡರಿಗೆ ದೇವರ ಇರೆಗೊಂದು ಆನೆ ಕೊರಿಯರ ಮಲ್ಲ ಸಂಗತ್ಯ, ಒಂದು ಆನೆ ಕೊರ್ಲೆ, ಆನೆ ಕೊರ್ಲೆ. ಕಡೆಗೆ ದೇವೇರು ಬಂಡರಿಗೆ ನಿಕ್ಕು ಬೋಡ್ಚಿ ಸಾಂಕೆರ ಬಲ್ಲಿ ಆನೆ ನೀ ನಡೆದು ಇಜ್ಜೆ ಕೊರ್ಪರ ನಿಂಗೆ ಆನೆನೇ ಬೋಡು ಅಂತ. ಏಕ ಆನೆಯನ್ನು ಕೊರ್ಪಣೆ ನೀ ಗಂಟು ಮಲ್ತಾನೆ, ನಿನಗೊಂದು ಆನೆಯನ್ನು ಕೊಡುತ್ತೇನೆ, ಆನೆಯನ್ನು ಕೊಡುತ್ತೇನೆ ಅಂತ ಪಂಡಂಗೆ ಇಂಬೆ ಬಂಡೆಗೆ ನಮ್ಮ ಆನೆಗೆ ಕಂಬದಂಥ ಕಾಲು ಬೇಡ, ಗೆರಸೆಯಂಥ ಕಿವಿಯೂ ಬೇಡ, ಹಗ್ಗದಂಥ ಸೊಂಡಿಲು ಕೂಡ ಬೇಡ, ಬಂಡೆಯಂಥ ಹೊಟ್ಟೆಯೂ ಬೇಡ. ದೇವರಿಗೆ ನಿಕ್ಕು ಮರಲ ನಿಕ್ಕು ಒಂದು ಮತ್ತೆ ಇಜ್ಜಂದೆ ಆನೆ ಆಪುಂಡ, ಆನೆ ಆವಡ್ದನ ಒಂದು ಮತ್ತೆ ಬೋಡು, ಬಂಡೆದ ಲೆಕ್ಕದನ್ನ ಬಂಜಿ ಬೋಡು, ತಡಪೆದ ಲೆಕ್ಕದನ್ನ ಕೆಬ್ಬಿ ಬೋಡು, ಬಳ್ಳದ ಲೆಕ್ಕದನ್ನ ಸೊಂಡಿಲು ಬೋಡು, ಮಾಯ್ಪದ ಲೆಕ್ಕದನ್ನ ಬೀಲ ಬೋಡು, ಒಂದು ಒವ್ವುಲ ಬೋಡು ಚಂದ ನೀ ಪಂಡ್ಪತ್ತ ಅಪ್ಪ ಆನೆ ಆಪಣೆ ಎಂಚ ಈ ಕಾಯಿ ಪಂಡೆಗೆ ದೇವರೇ ಎಂಕು ಕೊರ್ಪಣ ಆನೆ ಒಂದಿಕ್ಕೆ ಎಂಡ. ಆ ಎಂದರೆ ಆರೋಗ್ಯ, ಮೇರೆ ಪಂಡಿರತ್ತೆ ಆರೋಗ್ಯ, ನೇಂದು ಪಂಡ ನೆಮ್ಮದಿ. ಈ ಆನೆಯನ್ನು ನನಗೆ ದಯಪಾಲಿಸಿ ಇಂದು ಪಂಡೆಗೆ ನಮ್ಮ ಮತ ಬೇತೆ ಬೇತೆ ಆನೆಕೇನು ನಿಜವಾಯಿನ ಕೇನಡ ಏನು ಆನೆ ಎಂದುವೆ ಆರೋಗ್ಯಲ ನೆಮ್ಮದಿಲ ನಮಕ್ಕೇನೋಡು ಭಗವಂತಡ ಕೇಳನೆ ಮುಖ್ಯ ವಿಷಯ ಅವು. ಆರೋಗ್ಯ ಉಂಡ ನೆಮ್ಮದಿ ಉಂಡ ಐ ಸೌಖ್ಯ ಇಲ್ಲ ಎಂದರ್ಥ ಡಾಕ್ಟ್ರನ್ನೇ ಬಲಿಪಡುಂದು ಇಜ್ಜಿ ಅಗತ್ಯ ಅಪ್ಪಣೆಯಪ್ಪ ಆರ್ಲ ಪಣ್ಪೇರೇನು ಆರೋಗ್ಯ ಕಾಪಿಡಿಯಪ್ಪ ಕಾಪಿಡಿ ಅವು ಒಂಜಿ ಎಡ್ಡೆ ವಿಷಯ ಆಯ್ತಾ. ಇನಿ ಈ ಲೇಸಡ್ ಎಲ್ಲಿ ಅಕ್ಕಿ ಅಂತ ಪನ್ನೋಳಿದ ಅಲ್ಲ ತೊಂದರಜ್ಜಿ ಸಹೋದರಿಂದ ಪಂಡ ತೊಂದರಜ್ಜಿ ಬಾರ್ ಪಾತ್ರನೇ ಲಾಯ್ಕಿಡ್ ಪಂಡೇರಿ ಯಾನೊಂಜಿ ದಾಲಾಂಡಲ ಮಲ್ಪೋಡು ಒಂದು ರಾಜಕೀಯದ ಗುಟ್ಟು ಇಂಚನೆ ಎಂದು ನಿಜವಾದ ಸರಿಯಾದ ಪಾತ್ರ ಯಾನ್ ಮನ್ಪೆಂಡ ಮಲ್ಪೆ ಅವು ಮಲ್ಪೋಡು ಅಗತ್ಯ ಉಂಡು ಅಗತ್ಯದೇನೆ ಅಂತೂದು ಇಡೆಗೆ ಪೂರೈಕೆ ಮನ್ಪೆ ಮೂಡು ಬಹುಶಃ ನೀರದ ಒಂಜಿ ವರಿಪುಣಕ್ಕೆ ಬಾದ ದಾಲ ಅವಡಂತೋಜುಂಡತ ಅಗತ್ಯ ಅವು ಎತ್ತ ದಾಲಾಂಡ ಬೇಡಿಕೆ ದೊಂದು ದುಪ್ಪೇರು ಆಯ್ಕೆ ಸಾಮರ್ಥ್ಯ ಉಂಡು ಎರಡೆಲ್ಲ ಸಾಮರ್ಥ್ಯ ಉಂಡು ಉಳಾಯಿ ಮುಟ್ಟ ಬೋಪುನ ಸಾಮರ್ಥ್ಯ ಎರಡೆಲ್ಲ ಉಂಡು ಎಲ್ಲ ಕಿನ್ಯತ್ತೆ ಬುಳೆಪುನ ಸಂಗತಿ ಉಂಡು ಅಂಚಾದ ಸಾಮರ್ಥ್ಯ ಉಂಡು ಮಣ್ಪೊಡಿದ ಅಲ್ಲ ತೊಂದರೆಚ್ಚಿ ಅವು ಆಪುಂಡ್ಲ ದುಂಬ ಮಣ್ಪೇರ್ಲ ಇನಿ ಎಡ್ಡೆ ಒಂಜಿ ಲೇಸಿಡು ನಮ್ಮಲ್ಲ ಸಭೆ ಪಲ ಪೊರ್ಲಾಪಣೆ ಇಂಚ ಅಂದ್ಕೊಂಡೆ ಹಿರಿಯಕ್ಲೊಂಜಿ ಸಭೆ ಇಟ್ಟು ಬೋಡು ಅಂಚ ಹಿರಿಯಕ್ಲಿತ್ತಿನ ಸಭೆ ಮಾತ್ರ ಸಭೆ ಧರ್ಮ ಸಭೆ ಆಪುಜಿ ಧರ್ಮ ತೆರಿನಕ್ಲ ಬೋಡು ಹಿರಿಯಕ್ಲು ಈ ಸಭೆ ಇಟ್ಟಿತ್ತು ಧರ್ಮ ತೆರಿನವರು ನಮ್ಮ ನಡು ಟುರ್ಲೇರು ಕಾರಣ ಕಾರ್ಯಗಾರ ಮಾತಕ್ಕೇಂಡೆ ಮುಲ್ಪ ಕೆಲವು ಶಿಬಿರನ ಕೊಂಜ ಸ್ವಚ್ಛ ಭಾರತದ ಬಗ್ಗೆ ನೆನೊಂಜ ಅಲ್ಪ ಜನಕ್ಲೇನು ಜಾಗೃತಿ ಮನ್ಪುಣಂಚಿನ ಕಾರ್ಯ ಆರ್ಲ ಮಂತೊಂದು ಉಳ್ಳೇರು ಬಹುಶಃ ಈ ಪರಿಸರಡು ಉಳ್ಳೇರು ಇನಿ ಎಡ್ಡೆ ಮೆಚ್ಚುಗಿದ ವಿಷಯದಾದ ಅಂದ್ಕೊಂಡ ಭಜನ ಮಂದಿರದ ಮೂಲಕವಾದ ಜನಕ್ಕಳು ಸಂಘಟನಾತಿರಿ ಇನ್ಪಿನಕ್ಕೆ ಈ ವೈದ್ಯನಾಥ ನಗರ ಒಂಜಿ ಸಾಕ್ಷಿ ಇಂದು ಪಣಿಯರೆ ಇಚ್ಛೆ ಪಡಪೆ ಒಂಜಿ ಆದರ್ಶವಾಯಿನ ಒಂಜಿ ಭಜನಾ ಮಂದಿರ ಕಿನ್ನೆಡು ಒಂಜಿ ಕಟ್ಟದು ಒಂಜಿ ಜನಕ್ಲೇನು ಮಾತ ಒಟ್ಟು ಮನ್ಪೇರ ಆಪುಣಿ ಇನ್ಪಿನ ಒಂಜಿ ಚಿತ್ರಣ ತೋಜ್ಪಾದೇರತ್ತ ಐಕ ನಿಕ್ಲೆ ಉಡಲ್ ದಿಂಜಿದೇನು ಅಭಿನಂದನೆಯನ್ನು ಪಂಡು ಒಂದುಲ್ಲೆ ಮೂಡು ಹೆಚ್ಚ ತೋಜನೆ ಬಳಿಪಿನಿಟ್ಟು ಅಪ್ಪೆನಕ್ಲದಲ್ಲ ಕಡಿಮೆ ಇಜ್ಜಿ ಬಾರಿ ಚುರುಕುಡು ಬಳಿ ತೊಂದುಲ್ಲೇರು ಭಜನೆದನ ಭರತನಾಟ್ಯನ ಬೊಕ್ಕೊಂಜ ಐಟ ನೆಟ್ಟ ಮಾತ ಒಪ್ಪಿಗೆಡು ಮುಳೆ ಬಳಿಪಣೆನೆ ಅಂತೂ ಒಂದುಲ್ಲೆ ಮೆಚ್ಚುಗೆದ ವಿಷಯ ಅವು ಬದಲಾವಣೆದ ಒಂಜಿ ಸಾಧೀನಿ ಅನ್ಪಂಡು ಒಂದುಲ್ಲೆ ಇನಿ ಉದ್ದೇಶ ಎಡ್ಡೆ ಉಂಡು ನಡಪಿಂಚಿ ಪೂಜೆ ಉಪ್ಪು ಅವು ದೇವಿನ ಆರಾಧನೆ ಉಪ್ಪು ಶಿವನ ಆರಾಧನೆ ಉಪ್ಪು ಈ ಭಾಗವು ಪುದರೆ ವೈದ್ಯನಾಥ ನಗರ ಅಂತ ಉಂಟು ಯಾನ್ ಪನ್ಪುನು ಈ ಶರೀರ ಇಂಪಿನವು ಅವು ವೈದ್ಯನಾಥ ನಗರನೇ ಅತ್ತು ನಾವು ಶಿವನಗರನೇ ಶಿವನ ಇಲ್ಲದಿರ ಈ ಶರೀರದಲ್ಲಿ ಇದಕ್ಕೆ ಬೆಲೆದಲ್ಲ ಹೆಚ್ಚಿಗೆ ಶಿವೆ ಉಳಾಯಿ ಉಪ್ಪನಾಗ ಮಾತ್ರ ಈ ಶರೀರಗೂ ಬೆಲೆ ಅಂದತ್ತುಲೆ ನಿಕ್ಲಿ ಶಿವೆ ಉಂಡು ಒಂದಾಂಡ ಈ ಶರೀರಗೂ ಬೇತೆ ಪುದರಲ್ಲಿ ಇಪ್ಪೇರು ಅಂಚ ಇಂಚ ಅಂತ ಬಂದು ಪುದರ ದಿಪ್ಪೇರು ಕಡೆಗೆ ಶಿವೆ ಮೇಲೆಲ್ಲ ಪಿದಣ್ಣೆ ಹಿಡಿದು ಬಿಕ್ಕದಾದ ಅನ್ಪುಣ ಈಗ ಆ ಶರೀರಗೂ ಒಂಜೇ ಪುದರ್ ಮಾತೆರೆಗಳು ಒಂಜೇ ಪುದರವು ಅವಾಗ ನಮ್ಮ ಓಳು ಜಾಗೃತಿ ಆವಡುಂದಿಕ್ಕೆಂಡ ಶಿವನಗರದ ಉಳಾಯಿಡು ಎಂಚ ಪಿದೈದ ನಗರಡು ವ್ಯವಹಾರಗಳು ಆವೊಂದುಂಡ ಅಂಚನೆ ಅಂತರಂಗದ ಉಳಾಯಿಡ್ಲ ವ್ಯವಹಾರಗಳು ಆಪುಂಡು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ನಿಪಿನವು ಉಳಾಯಿಡ್ದೇ ಮನ್ಪುಣಂಚಿನ ಕಾರ್ಯಗಳು ನಮ್ಮನ್ನು ಇಡೀ ಮೂರ್ಖ ಉಂಡವು ಕೆಲವು ಸರ್ತಿ ಐಕ್ ಪನ್ಪೇರು ಎಂಚ ಅಂದಿಕೆಂಡ ಸೃಷ್ಟಿ ಬೊಕ ಸ್ಥಿತಿಯಿಂದ ರಡ್ಡು ಉಂಡು ಒಂದಾಂಡ ಐಕ್ ಮೂಲ ಏರು ಅಂದ್ಕೆಂಡ ಲಯಕರ್ತರು ಶಿವೆ ಎಂದು ಪಂಡೇರು ಶಿವನು ಸೃಷ್ಟಿ ಸ್ಥಿತಿಗೆ ಪೂರಕನಾಗಿರುವನು ಪಂಡೇರು ಅವು ಸೃಷ್ಟಿ ಆವಡಂದೊಂದು ಲಯ ಆವಡತ್ತ ಲಯ ಆಯ್ಜಿಂದಾಂಡ
ಕರ್ಸತ್ತಿ ಸ್ಥಿತಿಯಿಂದ ಬಂಡ ಪರಿಪಾಲನೆ ಮಲ್ಪಣ ವಿಷ್ಣುಗಳಂತೆ ಓವರ್ಲೋಡ್ ಅವಂದ ಆಪುಂಡತ್ತ ಅವು ಆ ಒಂದು ಲೆಕ್ಕ ಅಂಡಂದಾಂಡ ಈಗ ಪಂಪೆ ಶಕ್ತಿ ಆರಾಧನೆ ದುರ್ಗೆನ ಆರಾಧನೆ ಆಪುಂಡು ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ವಿದ್ಯಾರೂಪೇಣ ಸಂಸ್ಥಿತ ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಲ್ಲಿ ವಾವ ರೂಪಡುಲ್ಲಾರ ಈಗ ಪಂಪೇರು ಯಾದೇವಿ ಸರ್ವಭೂತೇಶು ತುಷ್ಟಿರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ತುಷ್ಟಿಯಿಂದ ಬಂಡ ತೃಪ್ತಿಯಿಂದ ಇರುತ್ತೆ ಇದು ಜನಕ್ಕಳಿದಲ್ಲ ತೃಪ್ತಿ ಉಂಡೋ ಇಟ್ಟಲ್ಲ ಒಳ್ಳೆ ಸಮಾಧಾನ ಉಂಡ ನೆನಾತ್ ಬರಡುಂದೇ ಪಂಪನು ಒಂಜಿ ತೂದಾನಾಗ ತೋಜಿ ಕನ್ನಡಕ್ಕೆ ಪಾಡ್ದಾನಾಗ ತೂಪ ಅಂದ ಹಾಪುಂಡು ಅಂದತ್ತಿಲ್ಲ ಕೇಣ್ಜಿನಾಣ ಕೆವಿಕ್ ಮಿಷನ್ ದಿದಾನ ಕೇಣ್ಗ ಅಂದ ಹಾಪುಂಡು ಮುಟ್ಟೋಣ ಚರ್ಮ ನೆನಾತ್ ಮುಟ್ಟೋಣ್ಗ ಅಂತ ಪಂಪುಂಡು ಪಾತೆರ ನಾಲೈ ನೆನಾತ್ ಪಾತೆರಿಗ ರುಚಿನ ತಿಂದೋಣ್ಗ ಅಂತ ಪಂಪುಂಡು ಕಣ್ಣದ ವಿಷಯ ಅಂಡು ಕೆವಿತಾಂಡು ಮುಂಕುದಾಂಡು ನಾಲೈದಾಂಡು ಚರ್ಮ ಅಂಡು ಮಾತ ಪ್ರಕೃತಿದ ವಿಷಯಗಳು ಈ ಶರೀರ ಎಲ್ಲ ಈ ಐನು ಹಿಡಿದು ಶುರುವಾತನಿಗೆ ಪ್ರಪಂಚ ಅಂತ ಐನು ಹಿಡಿದು ಒವ್ವುಂಡ ಅವು ಪ್ರಪಂಚ ಐನು ಹಿಡಿದು ಒವ್ವುಂಡ ಅವು ಶರೀರ ಈ ಶರೀರೋಡು ನಮ್ಮಡ ಇಂಚೊಂಡು ಒಂದು ಕೆಂಡ ಈ ಪ್ರಕೃತಿದ ಐನು ತತ್ವದ ಸಂಪರ್ಕ ಬೋಡುತ್ತನಂಚಿನ ವಿಷಯ ನಮ್ಮ ಶರೀರೋಡು ಉಂಡು ಕೆಬಿ ನಾಲೈ ಮುಂಕು ಚರ್ಮ ಅಂತ ಅದೇ ಅಂದ್ಕೊಂಡು ಒಂಜೊಂಜಕ್ಕೆ ಅಭಿಮಾನಿ ದೇವತೆಗಳು ಏನು ಕರೆಸತ್ತಿಲ್ಲ ಪಂಡ್ತೇನೆ ತಬಗೆಟ್ಟು ಕಣ್ಣುದಾದ ಅಂದು ಕೇಳುವರ ನಿಕ್ಲು ಕಣ್ಣು ಅಂತ ಪಂಡ ಅಂಬಿಕಾದೇವಿ ಅಂತ ಪಂಡೇರು ಆದಿಶಂಕರಾಚಾರ್ಯರು ಐತ ಬಗೆಟ್ಟು ಒಂಜಿ ನಿರ್ಣಯ ಅಂತೀರು ನಿಗ್ಲೇ ಗೊಂದಲ ಬರ್ಚಪ್ಪ ವಿಷ್ಣು ಶಿವೇನ ದುರ್ಗೆನ ಸೂರ್ಯನ ದಾಲ ಗಡಿಬಿಡಿ ಬರ್ಚು ಒಂಜಿ ಪೂಜೆದ ಶುರುವಂಪ್ಲೆ ಪಂಚಾಯತನ ಪೂಜೆ ಐಟು ನಿರ್ಣಯ ಅಂತೀರು ಇಂಚ 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 ಅಂತ ಹೈಗೆ ಪಂಡ್ಪೇರಿ ಕೆಬಿ ಕಣ್ಣು ಕೆಬಿಯಿಂದ ಪಂಡಿಡ್ದು ಕದಾದ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಪಂಡೇರಿ ಈ ಐನು ತತ್ವದ ಗುಣಗಳೇನು ಪಂಡೇರಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ನೆಕ್ಕು ಒಂಜೊಂಜಕ್ಕೆ ಅಭಿಮಾನಿ ದೇವತೆಗಳೇನು ಪಂಡೇರಿ ಕೆಬಿಯಿಂದ ಪಂಡ ಶಬ್ದಾತ್ಮಕ ಆಕಾಶ ತತ್ವ ಅಂತ ಪಂಡೇರಿ ಎಕ್ಕಂದನ ಓ ಉಂಡವು ಆಕಾಶ ಅವಕಾಶ ಓ ಉಂಡವು ಆಕಾಶ ಅಂತ ಪಂಡೇರಿ ಅಪಗ ಕೆಬಿತ್ತವು ಆಂಡದಾಂಡ ಸ್ಪರ್ಶ ಅಂತ ಪಂಡ ಗಾಳಿಯಿಂದ ಅರ್ಥ ಗಾಳಿ ಸರ್ವತ್ರವಾದುಪ್ಪಣೆ ವಾಯು ಮಾಲಿನ್ಯ ಅಂದ್ರೆ ನಮ್ಮ ಪಂಪ ಗಾಳಿ ವೈಲ್ನ ಪಾತವನು ಅವು ಶುದ್ಧವಾದುಂಡು ನಮ್ಮ ಐಕ್ ಸೇರ್ಪ ಬಾತೆ ಆಂಡ ಅವು ಶುದ್ಧವಾಯಿನ ವಾಯು ಅಂತ ಪಂಡೇರಿ ಆ ವಾಯು ಅಭಿಮಾನಿ ದೇವತೆ ಏರು ಅಂದಿಕೆಂಡ ಕೆಬಿಕ್ ನಾರಾಯಣ ದೇವರಿನ ಆಕಾಶ ತತ್ವವು ಪಂಡುಂದಾಂಡ ಆ ಗಾಳಿಗೆ ಸೂರ್ಯನಾರಾಯಣ ದೇವರಿನ ಪಂಡೇರು ತೆರಿನಕ್ಲ ದಾನವನ್ ಪೇರ್ನಿಕೆಂಡ ಶರೀರವನ್ನು ಅಂಕು ಚರ್ಮವು ಕಾಯಿಲೆ ಬತ್ತನಂದಾಂಡ ಸೂರ್ಯಸ್ಥಾನವನ್ನು ಮಾಡಿ ಪಂಪೇರು ಆಸ್ಪತ್ರೆಯ ಜೋಕ್ಲಿ ಒಂತೆ ಕಣ್ಣು ಮಂಜಲಾದ ಮಾತ ಇತ್ತಂದಾಂಡ ಒಂತೆ ಮಂಜಲ್ ಪಿತ್ತೊಂಡು ಒಂತೆ ಪಣಿ ಇತ್ತು ದೊಂಬುಗು ಪತ್ತಲೆ ಅಂತ ಪಂಪೇರು ಜೋಕ್ಲಿನ ಅಂದತ್ತ ತುಲೆ ನಿಕ್ಲಿ ಬಿಸಿಲಿಗೆ ಸ್ವಲ್ಪ ಇಟ್ಕೊಳ್ಳಿ ಮಾರೆ ಸರಿ ಆಗ್ತದೆ ದಯನಿಕೆಂಡ ಪರಿಹಾರ ಸೂರ್ಯ ಹಿಡ್ದು ಉಂಟು ಆ ಚರ್ಮಗಳ ಸೂರ್ಯಗಳ ಭಾರಿ ಸಂಬಂಧ ಉಂಟು ಸೂರ್ಯನಾರಾಯಣ ದೇವರಿಂದ ಪುದರುಂಟು ಅವು ಅಂಚ ಆಂಡ ಐಕ್ ಚರ್ಮ ಅಂತ ಪಂಡಿರು ತತ್ವನ ಮಾಡಿ ಅಪ್ಪ ಕಣ್ಣಿಗೆ ಅಂಬಿಕಾದೇವಿ ಅಂತ ಪಂಡಿರು ಅಗ್ನಿ ತತ್ವ ಅಂತ ಪಂಡಿರು ತೇಜಸ್ಸು ಅಂತ ಪಂಡಿರು ಕೆಲಸ ಹೇಳ್ತೀವಿ ಅಯ್ಯೋ ಅಲ್ಲ ಕಣ್ಣೆ ಅಂತ ಪಂಡ್ತೇರು ಅಯ್ಯೋ ಅಲ್ಲೇ ನಾಲೆಯಿಂದಲೇ ಪಂಡ್ತೇರು ಅಂದ ತತ್ವಲೆ ನಿಕ್ಲು ಒಂತೆ ಪಿದೈಬತ್ತನ ಅಂದರ್ಥ ಬಿಮ್ಮೊಡ್ದು ಪಿದೈಬತ್ತನ ಅಂದರ್ಥ ಅವು ಬರ್ಪುಣಿಯಪ್ಪ ಭದ್ರಕಾಳಿಡ ಬರ್ಪುಣ್ ನಮ್ಮಡ ಪಿದಯ ಬರ್ಪುಣ್ ಕೆಲವರ ಬಣ್ಣ ಅಯ್ಯೋ ಅಲ್ಲ ನಾಲಯೇ ಅಂತ ಅಂದತ್ತೆ ತುಲೆ ನಿಕ್ಲೆ ಒಂತೆ ಹೆಚ್ಚು ಕಮ್ಮಿ ಮಂತಲಂದ್ರೆ ಅರ್ಥ ಮುಗಿಪ್ಪಲ್ಲಂದ್ರೆ ಅರ್ಥ ರಡ್ಡ ಅರ್ಥ ಉಂಟಾಯ್ತು ಲಯತ್ತ ಬಗ್ಗೆ ಇಟ್ಟುದಾಂಡ ಶಕ್ತಿ ಶಿವಶಕ್ತಿ ಅಂತ ಪಂಡೇರು ಈಗ ಪಣ್ಣಗ ಪನ್ಪೇರು ಎಂಚ ಅಂದ್ಕೆಂಡ ಶಬ್ದ ಅಂಡಂದಾಂಡ ಸ್ಪರ್ಶ ಅಂಡಂದಾಂಡ ರೂಪ ಅಂದ್ಪಂಡ ಅವು ಕಣ್ಣು ಅಗ್ನಿಗೆ ಸ್ವಯಂ ರೂಪ ಇಜ್ಜಿ ನಮ್ಮ ಒವು ವಸ್ತು ಪಾಡುವನ ಆ ರೂಪ ನಾವು ಪಡೆಪುಂಡು ಈಗ ಅಗ್ನಿ ಎಂದು ಪುದಾರ ಅಗ್ನಿ ರಡ್ಡು ವೇಲೆ ಹಾಪುಂಡು ಬೊಲ್ಪುಲ ಹಾಪುಂಡು ಒಂಜಿ ಹತ್ತು ಮುಗಿಪೆರೆಗೆಲ್ಲ ಹಾಪುಂಡು ರಡ್ಡು ಕೆಲಸ ಅಗ್ನಿ ಹಿಡಿದು ಹಾಪುಂಡು ಅಂದತ್ತ ತುಲೆ ನಿಕ್ಲಿ ಇನಿತ ಬಗೆಟ್ ನಮ್ಮ ತೂಪ ಅಂದಾಂಡ ಐನು ಬಗೆತ ತತ್ವನಿ ಅನ್ನಿಕ್ಲೆಗೆ ಪಂಡೆ ನಾಲಾಯಿನ ಪಂಡ ಈಗ ಅಭಿಮಾನಿ ದೇವತೆ ಏರು ಅಂದಿಕೆಂಡ ಗಣಪತಿ ದೇವರೇನು ಪಂಡೇರು ಜೂಹ ನಾಲಿಗೆ ಏನು ಪಂಡ ಜಲತ ಅವು ಚಂಡೆ ಒಂದೇ ಪುಣೆ ನಾಲಾಯಿ ತುಲೆ ನಿಕ್ಲು ಬೋಡುಂದಾಂಡ ಅವು ಚಂಡೆ ಅಜಿನ ದಾಲ ಮೇಡ ಬೇಲೆ ಹಾಪು ಜಿಂದರ್ಥ ನೀರಿನ ಆಡೋಣ ಒಂದರ್ಥ ಅಪ್ಪ ಜಲತತ್ವದ ಅಧಿಪತಿ ಏರು ಅಂದಿಕೆಂಡ ಗಣಪತಿ ದೇವರನ್ನು ಮಣ್ಣಿಡ್ದು ತಯಾರು ಮಾಡ್ಪೇರು ಕೂಡ ಕಡೆಗೆ ಓಡೆ ಬಾಣ್ಣೆ ನೀರಿಗೇನು ಪುಣೆತ್ತ ಅಪ್ಪಗ ಜಲತತ್ವದ ಅಧಿಪತಿ ಏರಿಂದ ಸ್ಪಷ್ಟ ಆಂಡತ್ತವು ನೀರಿಂದ ಉದಿಸಿ ನೀರಲ್ಲಿ ಲಯ ಅಪ್ಪಗ ಐಕು ಏರು ಜನಾಂದಿಕೆಂಡ ಪಂಪೇರು ಜುಹ್ವ ತತ್ವ ಆಂಡ ನಾಸಿಕ ಮೂಕು ಉಂದುಂಡತ್ತ ಮೂಗುದಾದ ಕೆಲಸ ಅನ್ಪುಂಡು ನಾಲೈ ರಡ್ಡು ಕೆಲಸ ಅನ್ಪುಂಡು ಅಂದತೆ ಪಾತೆರುಂಡು ರುಚಿ ತೂಪುಂಡು ಐಕು ಪಂಪೇರು ಲೋಭ ಮೂಲಾನಿ ಪಾಪಾನಿ ರಸಮೂಲಾನಿ ವ್ಯಾಧಯ ಇಷ್ಟಮೂಲಾನಿ ಶೋಕಾನಿ ತೇನಿ ತೆಕ್ತೇನ ಭುಂಜಿತ ಸುಖೀ ಭವೇತ್ ಪಂಡೇರು ಈ ಮೂಜತ್ತ ವಿಶೇಷತೆ ಉಂಟು
నేను ತಿಳುವಳಿಕೆಗೆ ಬತ್ತಿನ ಬದುಕು ಆರೋಗ್ಯಪೂರ್ಣ ಆಪುಂಡು ಅಂತ ದಯಂದಿಕೆಂಡ ನಾಲೈನ ಮಡ ಇಷ್ಟ ಪನ್ಪುಣ ಓವುಂಡ ರಸ ಪನ್ಪುಣ ಓವುಂಡ ಲೋಭ ಎನ್ಪಿನ ಓವುಂಡ ನೀನು ಒಂತೆ ಸೂಕ್ಷ್ಮವಾದ ತೂಣುಂದಾಂಡ ರಸ ನಮ್ಮ ಆರೋಗ್ಯ ಹಾಳಾಪುಣೆ ಓಡು ಒಂದಿಕೆಂಡ ನಾಲೈ ಪಂಡು ತಿಕ್ಕಿನ ಮಾತ ತಿನಿಯ ಅಂದು ಪನ್ಪುಂಡು ಅಂದಂತ ತುಲೆ ತಿಕ್ಕಿನ ಮಾತ ತಿನ್ನಂದು ಪನ್ಪುಂಡು ಅಂಡ ಐನು ಏತು ತಿನ್ನೋಡು ಒಂದು ಆಯ್ ಗೊತ್ತು ಪಡ ಚೀಪೆದ ಸಿಕ್ಕದಾಗಿ ಒಂಜಿ ಆತ ಪಾಯಸ ಕೊಂಡತ್ತಿಂದ ಆಯ್ದಾನೆ ಅನ್ಪೆ ಏತು ಬಡ ಆತ ತಿನ್ನೋಡಾಯ್ ತಿನ್ನೇರು ಆಪುಂಡು ಅಂದಲ ತೋ ಡಾಕ್ಟ್ರ್ ಜೋರು ಉಂಟು ತಿನ್ನಬಾರ್ದು ಮಾರೆ ಮಧುಮೇಹ ಉಂಟು ನಿನಗೆ ಡಯಾಬಿಟಿಸ್ ಉಂಟು ತಿನ್ನಬೇಡ ನೀನು ಅಂತ ಅಪ್ಪಾಗ ಇತಿ ಮಿಜಿಟ್ಟೆ ಆಯ್ತೀನಿ ಬೋಂಡ ತಿನ್ನೋಳಿ ಜೀರ್ಣಾಪುಣ ಅಂತೂ ಓಡತ್ತೆ ಅವು ಆಯ್ನೆತ್ತು ಓಡತ್ತೆ ಐಕೆ ಅಂತರೀಂದ್ರಿಯ ಅಂತ ಉಂಟು ಮನಸ್ಸು ಅಂದ ಐಕೆ ಪುದಾರಿ ಅಣ್ಣೇರು ಪೂಜೆ ಅನ್ಪಣ್ಣ ಕಾಯೇನ ವಾಚ ಮನಸ ಅಂತ ಪಣ್ಪೇರು ದಾಯ್ತವು ಕಾಯೇನ ವಾಚ ಮನಸ ಎಂಚ ಶುದ್ಧಪ್ಪಡು ಕೈ ಬಾಯಿ ಶುದ್ಧಪ್ಪಡತ್ತ ಮನಸ್ಸು ಶುದ್ಧಪ್ಪಡತ್ತ ಅವು ಇಜ್ಜಿನ ಒಳ ಕಾರ್ಯನಂಗೆ ಮನ್ಪೇರಿಗೆ ಸಾಧ್ಯತೆ ಉಂಡಾ ಅವು ಖಂಡಿತ ಸಾಧ್ಯತೆ ಜೈಕ್ ಪಣ್ಪೇರು ನೆನ ಒಂಜಿ ತತ್ವ ಮೂಂಕಿ ನಿಂಪಿನವು ನೆಕ್ಕು ಏರು ಅಂದಿಕೆ ಏನು ವರ ನಿಕ್ಲ ತತ್ವದ ಅಭಿಮಾನಿ ದೇವತೆನೇ ಶಿವದೇವೇರು ಶಿವದೇವೇರು ಅಂದ್ಪಂಡು ಅವು ಭೂತತ್ವ ಗಂಧ ಅಂದು ಪಂಡೇರ ಐಕೆ ಆ ಶಿವನ ಆರಾಧನೆಗೆ ಶ್ವಾಸದ ಬಗ್ಗೆ ಇಟ್ಟು ಪಂಡೇರು ಈ ಐದು ಪಂಡು ಒಂದು 3 ಗಂಟೆದ ಪ್ರವಚನ ಕೊರೋಡಿ ನೈಟ್ ಯೋಗಶಾಸ್ತ್ರದ ಐತ ಬಗ್ಗೆ ಇಟ್ಟು ಭಾರಿ ಲಾಯ್ಕ್ ಪಣ್ಪೇರಿ ಪ್ರಾಣ ಪಾನ ವ್ಯಾನೋ ಉದಾನ ಸಮಾನ ಯಮ ನಿಯಮಗಳು ಪ್ರತ್ಯಾಹಾರ ಅಷ್ಟಾಂಗ ಯೋಗದ ಬಗ್ಗೆ ಇಟ್ಟು ಪನ್ಪಣಿ ಮಸ್ತ್ ಪೊರ್ಲುದ ವಿಷಯಗಳು ಲೈಟ್ ಒಂದು ಕ್ಲಾಸೇ ಮನ್ಪೊಳೆ ಐತ ಬಗ್ಗೆ ಅಷ್ಟಾಂಗ ಯೋಗದ ಮಹತ್ವ ಏನು ಏಕೆ ಏನು ಆಸನ ಎಂದರೆ ಏನು ಎಂಚ ಕುಳ್ಳುಡು ಕುಳ್ಳುನೆಕ್ಲೊಂದು ನಿಯಮ ಉಂಟು ನಮ್ಮ ಸರಿ ಕುಳ್ಳು ಬಣ ತೂಲೆಗೆ ನಿಕ್ಲೆ ನಮ್ಮ ಉಣ್ಣಗಲ ಸರಿ ಕುಳ್ಳುದು ನೋಡಿ ಏರು ಸರಿ ಕುಳ್ಳುದು ಉಂಟೇರು ನಡತ್ತೊಂದು ಉಂಪುಣೆ ಅಂದ ಅತ್ತ ತುಲೆನೆ ಅದು ಮೂಳು ಮನ್ಪುಳೆದು ಅಲ್ಲ ಏನು ಅಡ್ಡಿ ಮನ್ಪುಣೆ ಇತ್ತೆ ಅನಿವಾರ್ಯ ಉಪಯಜ್ಜಿ ದಾನ ಉಂಪೇರಲ್ಲ ಜೈ ಕಂಟೋಡೆ ನಮ್ಮ ಒಣಸ್ಸುಗಳ ನಿಯಮ ಅಂತ ಪಂಡೇರು ಒಣಸೆಂಚ ಉಣೋಡು ಒಂದು ಅಧ್ಯಕ್ಷರಡಕ್ಕೆ ಯಾರು ಪಣ್ಪೇರು ಊಟಕ್ಕೆ ಎಲೆ ಹಾಕುವಾಗ ತುದಿಯನ್ನು ಎಡಬದಿಗೆ ಇಟ್ಟುಕೊಳ್ಳಿ ಸಿಹಿಯನ್ನು ಎಲ್ಲಿ ಹಾಕಬೇಕು ಉಪ್ಪನ್ನು ಎಲ್ಲಿಡಬೇಕು ಉಪ್ಪನ್ನು ಸುರಿಗೆ ಹಾಕಬಹುದೇ ಹಾಕಬಾರದೆ ಹಾಕಿದರೆ ಹೇಗೆ ಹಾಕಬೇಕು ಯಾರು ಹಾಕಬೇಕು ಸಿಹಿಯನ್ನು ಎಲ್ಲಿ ಬಡಿಸುವುದು ಉಪ್ಪನ್ನು ಎಲ್ಲಿ ಬಡಿಸುವುದು ನಮ್ಮಡ ಉಪ್ಪು ಬಳಸರೆ ಅವನಿಗೆ ಉಪ್ಪಿನಕಾಯಿ ಪಾಡಬೇಕು ಅಂದತ್ತ ತುಲೆ ನಿಕ್ಲು ಐಕ್ ಪಣ್ಪೇರು ಈ ಇರೆಟ್ಟು ಉಂಡತ್ತೆ ಇರೆಟ್ಟು ಉಣ್ಪಾರಂದ ಆಂಡ ಈ ಕೊಡಿಟ್ಟು ಯಾನು ಎಲ್ಲ ಕೇಳಾರ ಅದು ವೆಜ್ಜಿಗೆ ಆಗ್ಬೋದು ಮಾರ ನಾನ್ ವೆಜ್ಜಿಗೆ ಆಗ್ತದ ಅಂದು ಕೇಳಕ್ಲು ಒಪ್ಪೇರಿ ಹೆಜ್ಜಿ ಕೆಲವರು ಮಾತ್ರ ಪರಿಮಳ ಏನಕ್ಲು ಒಳ್ಳೇರಿ ಇರೆಟ್ಟು ಎಡ್ಡೆ ಹಾಪುಂಡು ಮಾರ್ರಿ ಒಣಸು ಅಂತ ಹಾಪುಂಜಿಂದ ಅಲ್ಲ ಹೆಜ್ಜಿ ಮನ್ಪಣಿಗೆ ಆಕ್ಷೇಪಲ ಹತ್ತಿ ಅನ್ನವು ಐಕ್ ಪಂಡೇರಿ ಕೊಡಿಯಿಂದ ಪಂಡ ನೀರು ಪಾಡದ ದೆಕ್ಕನಾಗ ಇಂಚ ದೆಕ್ಕೊಡ್ಚಿಂದ ಪಂಡೇರಿ ಕೊಡಿ ರೆಟ್ಟು ಲಕ್ಷ್ಮಿ ಇರುವುದು ಕೊಡಿಟ್ಟು ಲಕ್ಷ್ಮಿ ಪುಣ್ಣು ಬಾರದಿರತ್ತ ಕೊಡಿಟ್ಟು ಲಕ್ಷ್ಮಿ ಕೈಟ್ ಇಂಚ ಒಂದು ಪಿದೆಯ ಪಾಡಡೆ ಅಂತ ಪಂಡೇರು ಸಂಪತ್ತು ಕ್ಷಯವಾಗುವುದು ಐದು ಇಂಚು ಬತ್ತನ ನಡುಟ್ಟು ಮೂಳು ಶಾರದೆ ಉಳ್ಳಾಲ ಈಗ ಜೋಕ್ಳು ಡ್ಯಾನ್ಸ್ ಬಂತೀರಿ ಏನ್ ತುಯ್ಯೆ ಒಂಜಿ ಬಾಲೆನ ಡ್ಯಾನ್ಸ್ ತುಯ್ಯೆ ಎಂಕ್ ಆಲ್ಡ ಒಂಜಿ ಯಾನಿಗೆ ಎಂಕ್ ಪುದರ್ ಗೊತ್ತುಜಿ ಬಾಲೆದ ಏನು ತೂವೊಂದುಲ್ಲ ಡ್ಯಾನ್ಸ್ ಮನ್ಪುಣಾಗ ದಾನೆತ್ತನದ ಕೇಂಡ ಅಚಾತುರ್ಯೋಡು ಕಾರದ ಗೆಜ್ಜೆ ಗಿಚ್ಚಿದನು ಏರೆಗಳ ತೋಜಂದು ಲೆಕ್ಕ ಗೊತ್ತಾವಂದು ಲೆಕ್ಕ ಚಾಕ ಚಕ್ಕೆತೇಡು ಐನ ಅಲ್ಪನೇ ಡ್ಯಾನ್ಸ್ ಮಂತದ ಗಿಚ್ಚಿ ತಿರ್ತು ಬೂರ್ನೆಡ್ದಕ್ಕೆ ಬರೀಕ್ ಮೆಲ್ಲ ಕಾರಿಡಿ ಏರೆಗಳ ತೋಜಂದು ಲೆಕ್ಕ ಆ ಚುರುಕುತನ ಉಂಡತ್ತ ಐಕೆ ಎಂಗ್ಲು ಪಾತಿರಂಡ ಈ ಭರತನಾಟ್ಯಡು ಒಂಜಿ ರೀತಿದ ಅವು ಭಾರತೀಯ ಪರಂಪರೆದ ಕಲೆ ಭರತ ಮುನಿ ಎಂಚ ಪಂಡೇನ ಐಟು ಒಂಜಿ ಶಾಸ್ತ್ರೀಯವಾಯಿನ ನಿರ್ಣಯಗಳುಲ್ಲ ಅಂತ ಏರು ಭರತನಾಟ್ಯ ಮನ್ಪೇರು ಹಾಕ್ಲಿಕ್ಕೆ ಆರೋಗ್ಯ ಎಡ್ಡೆ ಪುಣು ತುಲೆ ಬೋಡು ನಾನು ನಿಕ್ಲಿ ಸರಿಯಾದ ದೇಹನು ದಣಿಕೆ ಮನ್ಪೇರು ಐಕ್ ಬೋಡ್ತ ಲೆಕ್ಕ ಒಡ್ಡಾವೇರು ಅಂದತ್ತ ತುಲೆ ನಿಕ್ಲಿ ಎಡ್ಡೆ ವಿಚಾರ ತೆರಿನಿಂದ ಭಾರಿ ಪೊರ್ಲು ಜೋಕ್ಲೆನ್ ಸೇರ್ಪಾಲೆ ನೀಕು ಮತ ಭಜನೆಗೆ ಸೇರ್ಪಾಲೆ ಇಂಚಿನ ಕಾರ್ಯೋಡು ಮತ್ತು ಭರತನಾಟ್ಯನು ಕಲ್ಪಾಲೆ ಎಡ್ಡೆ ಭಾರತೀಯ ಸಂಸ್ಕೃತದ ಮಸ್ತ್ ಸಂಗತಿಗಳು ಸಂಗೀತ ಐತ ಕೇಳರು ಸಂಗೀತ ನಾರ ಪುದರೇ ಸಂಗೀತ ಅರೇನು ತೂನಗಳೇ ನಂಗೆ ಸಂಗೀತದ ಲಕ್ಕೇನುಂಡು ಅಂದತ್ತ ತುಲೆ ನಿಕ್ಲೆಗೆ ಅವು ಸ್ವಭಾವತ ಉಪ್ಪುನಂಚಿನ ಕೆಲವು ಸಂಗತಿಗಳುಲ್ಲ ನಮ್ಮಡ ಐ ಪಣ್ಪೇರು ಈ ದೇವಿನ ಉಪಾಸನೆ ಮಲ್ತನಂದಾಂಡ ದೇವಿಡ ಭಾರಿ ಆಕರ್ಷಣದ ಸಂಗತಿಗಳುಲ್ಲ ಬೇತೆ ಬೇತೆ ಅವು ಶಾರದೆ ಉಪ್ಪು ಗೌರಿ ಉಪ್ಪು ಇಂಚ ಲಕ್ಷ್ಮಿ ಉಪ್ಪು ಒಂಜೊಂಜನ ತೂಂಡಂದಾಂಡಲ್ಲ ಒಂಜಿ ರೀತಿ ನಂಗೆ ಐ ಪಣ್ಪೇರು ಪ್ರಕೃತಿ ಧರ್ಮಣ್ಣ ಮತ್ತು ತುಯ್ಯ ಅಂದಾಂಡ ಪ್ರಪಂಚದ ತತ್ವನ ತುಯ್ಯ ಅಂದಾಂಡ ಇಡೀ ಶ್ವಾಸನೆ ಐಟು ದೆಂಗುದುಂಡು ಅಂತ ಒಂಜಿ ತೆಲಿಕೆಗೆ ಪಣ್ಣೇನೆ ಮೂಳೆ ಬುಳ್ಳೆ ಒಂತೆ ಉದ್ದಾಂಡೆ ಅನ್ ಪಾತೆರ್ನ ತೆಲಿಕೆಗೆ ಒಂಜಿ ದಿನ ಒಂಜಿ ಎಡ್ಡೆ ಸಮ್ಮನ ಬೊಮ್ಮನಿಗೆ ಎತ್ತರಣ ಒಂದುವರೆಗೆ ಮನಸ್ಸಾಣಿಗೆ ಎಡ್ಡೆ ವಿದ್ವಾಂಸೆ ಕಾವ್ಯ ಬರೆಪುನ ಜನ ಆರ್ನ ಕಾವ್ಯಗೆ ಒಳ್ಳೆ ಬಿಲೆ ಬರೋದು ಜನ ಅಂಚಿಂಚಿ ತುಯರಿ ಎಂಕ್ ರಾಜನ ಕೈ ಹಿಡ್ದೆ ಎಂಕ್ ಬೋಡು ಬೊಮ್ಮನ ಅಂತ
ರಾಜನ ಕೈಯಿಂದಲೇ ನನಗೆ ಸಮ್ಮಾನ ದೊರಕಬೇಕು, ಹೀಗೆ ಮಾಡ್ಬೋದು ಅಂತ ಆರೊಂಜಿ ಉಪಾಯ ಮಾಡ್ತಾರೆ. ಎಂಚ ಗೊತ್ತುಂಡ, ಆ ರಾಜೆ ಶಿವ ದೇವಸ್ಥಾನ ಬರ್ಪೆಗೆ ಏಪಲ ಶಿವ ದೇವಸ್ಥಾನಕ್ಕೆ ಬರ್ಪೆ. ಶಿವ ದೇವಸ್ಥಾನ ಬಣ್ಣಗ ಮೇರು ಮೆಲ್ಲ ಬತ್ತೇರು ಅಡಿಗೆ ದುಂಬೆ ಬತ್ತು ಅಂತ ಒಂದೇರು ಏರಿಯಾಗಳ ಗೊತ್ತುಜ್ಜಿ ಮೇರು ಕೈ ಮುಗಿದು ಓಂ ನಮಃ ಶಿವಾಯ ಅಂದ ಪಣ್ಣಗ ಬೇರೆ ಬಂಡೇರಿ ದೇವರಿಲ್ಲಲ್ಲಿ ಇಂದು ಬಂಡೇರಿ ದೇವರಿಲ್ಲಲ್ಲಿ ಬೇಕು ಸಂಶಯ ಅಂಡಿ ಯಾನು ರಾಜೆ ಬತ್ತು ದೇವರಿಗೆ ಕೈ ಮುಗಿಯೊಂದಿಲ್ಲ ದೇವರಿಜ್ಜಿ ಮಣ್ಪೇರತ್ತ ಅದು ನಮ್ಮ ಮತ ಒಂಜಿ ಜಿಜ್ಞಾಸೆ ಉಂಡು ಜನಕ್ಕೆ ಕಲ್ಲು ದೇವರ ನಂಗೆ ಕೆಲವರು ಮತ್ತೆ ಪ್ರಶ್ನೆ ಮಾಡ್ತಾರೆ, ಕಲ್ಲು ದೇವರ ನಮಗೆ ಖಂಡಿತ ಕಲ್ಲು ದೇವರತ್ತು ನಂಗೆ ಕಲ್ಲಿಡು ದೇವರೇನು ತೂಪ ನಮ್ಮ ನೀರಿಡು ದೇವರೇನು ತೂಪ ನೀರು ದೇವರತ್ತು ನೀರಿಡು ದೇವರೇನು ನಮ್ಮ ತೂಪ ಕಲ್ಲಿಡು ದೇವರೇನು ನಮ್ಮ ತೂಪ ಗಾಳಿಡು ದೇವರೇನು ನಮ್ಮ ತೂಪ ಆಕಾಶಡು ದೇವರೇನು ಅವ ಪಂಚಾಯತನ ಪೂಜೆನ ಬನ್ನೆ ಬಗದಾಲ ಇಜ್ಜಿ ಆತು ಮೌಲ್ಯವಾದ ಸಂಗತಿ ಆಯ್ತು ಒಳಗಡೆ ಉಂಡು ಈಗ ಪಣ್ಪೇರೆಂಚ ಅಂದ ಕೆಂಡ ಮೇಗೊಂಜಿ ಬೊಮ್ಮನ ಬೋಡತ್ತ ಮೇ ಪಂಡೆಗೆ ಶಿವನಿಲ್ಲ ಅಂತ ಶಿಲೆಯಲ್ಲಿ ಇಲ್ಲ ಶಿವನಿಲ್ಲ ಅಂತ ರಾಜಗಾಂಡಿಗೆ ಎದ್ದಾದ ಹಿಂಗೆ ಬಂಡೊಂದಿಲ್ಲ ಈತು ವರ್ಷದ ದೇವರೇ ಪೂಜೆ ಮಲ್ಪ ಈ ದೇವರಿಜ್ಜಿ ಪಂಪನ ಇಲ್ಲ ಶಿವನು ಎಲ್ಲಿದ್ದಾನೆ ಶಿವನಿಲ್ಲ ಅಂತ ಪಂಡೆಗೆ ಶಿವನು ತನ್ನ ಅರ್ಧ ಭಾಗವನ್ನು ದೇವಿಗೆ ಕೊಟ್ಟ ಅಂಚಾದ ಅರ್ಧನಾರೀಶ್ವರ ಇತ್ತ ಅಲ್ಪ ಇತ್ತನರನ ಅಕ್ಕೆನ ಈಡೆಗೊಂಡು ತುಗುಳ್ಳೇರು ಒಂದೊಂದು ಎಂದು ನಿಜವಾಯನ ಹೆಡ್ಡ ಒಂದು ಸಂಗತಿಂದೆ ಅರ್ಧ ಅಂಚಿಗೆ ಅರ್ಧ ಇಂಚಿಗೆ ಅಂದತ್ತ ತುಲೆ ಇತ್ತೆ ಒಂಜೇ ಭಾಗ ಒಂಜೇ ಶರೀರಡು ಶಿವ ಶಕ್ತಿ ಅಂದತ್ತ ತುಲೆ ನಿಕ್ಲೆ ಈಗ ಪನ್ಪೇರೆಂಚ ಅಂದಕ್ಕೆಂಡ ಶಿವನು ತನ್ನ ಅರ್ಧ ಭಾಗವನ್ನು ಉಮೆಗೆ ಕೊಟ್ಟ ಗೌರಿಗೆ ಕುರಿಯಗೆ ಅರ್ಧನಾರೀಶ್ವರ ಇನ್ನರ್ಧ ಇದೆ ಅಲ್ವಾ ಅಂದಕ್ಕೇಂಡ್ರಿಗೆ ರಾಜಗೆ ನೋಡಿ ಇನ್ನೂ ಅರ್ಧ ಇದೆ ಅದನ್ನು ಹರಿಗೆ ಕೊಟ್ಟಿದ್ದಾನೆ ಅಂತ ಬಂಡೀರು ಹರಿಹರ ಅರ್ಧ ಪೋತನ ತಂಚಿಗೆ ನನ್ನ ಶಿವೇ ಓಳುಂಡು ಶಿವನಿಗೆ ಗಂಗೆ ಎಲ್ಲಿದೆ ಎಂದು ಕೇಳಿರಿ ಗಂಗೆ ಒಂಜಿ ತರಟಿತ್ತನತ್ತ ನಿಲ್ಕೊಂಡಿತ್ತಲ್ಲತ್ತ ಗಂಗೆ ಅವಳು ಸಮುದ್ರವನ್ನು ಸೇರಿದಳು ಒರಿದಿನದಾಯ್ತವು ಮಾತ ಕೊಡ್ದಾಣತ್ತ ಕೇಳಿರೆ ಕಪಾಲ ಒಂದು ಇತ್ತಲ್ವೇ ಕೈಯಲ್ಲಿ ಎಂದು ಕೇಳಿದರೆ ಕೈಟೊಂಜಿ ಕಪಾಲ ಇತ್ತನತ್ತ ದಾನೆ ಅಂಡದು ಐನೊಂಜಿ ಎಂಕು ಕುಡ್ದು ಬೋತಿರು ಎಂದು ಬಂಡೆಗೆ ಇನ್ನಟ್ಟೊಂದು ಪ್ಲಾನ್ ರಾಜ ಲೆಪ್ಪಡ ಈ ಏರಿಯಾ ಅಂದು ಕೇಳಿ ಸಮ್ಮನ ಬೊಮ್ಮನ ಆಯ್ಕೆ ಮಾಡ್ತೀರಿ ಇಮೆ ಭಾರಿ ಉಸರು ಲೆಪ್ಪ ಜನ ಈ ಬಲ ಎನ್ನ ಆಸ್ಥಾನ ವಿದ್ವಾಂಸೆ ಅವಡೊಂದು ಲೆತ್ತೊಂದು ಬರಿಗೆ ಒಂದು ಗುಟ್ಟು ಕವಿತ್ವದ ಗುಟ್ಟು ಉಂಡು ವಿದ್ಯೆಗೆ ಏತ ಶಕ್ತಿ ಉಂಡು ಇನ್ಪಿನಿಟ್ಟು ತೆರಿಪಾಯಿ ನಾನು ಅತೆ ಅಂಡ ಅವು ಜೋಕದ ಕಥೆ ಅಂಡದಲ್ಲ ನಿಜವಾದ ಸತ್ಯತೆ ಅವಾಗ ಶಿವನು ಹೇಗಿರುವ ಸಗುಣನೋ ನಿರ್ಗುಣನೋ ಒಂದು ಪಂಡೇರಿ ನಂಗೆ ಲೆಕ್ಕ ಬೇರೆ ಸಾಧ್ಯ ಇಲ್ಲಿ ನಮ್ಮ ಕಣ್ಣಿಗೆ ಈ ಕಣ್ಣಿಗೆ ತಿಕ್ಕುಣ ಎತ್ತಿ ಉಳದ ಕಣ್ಣು ಅರಳಂದಾಂಡ ಆ ಶಿವೆ ತಿಕ್ವೆ ಎಂದು ಯಾನು ಶಿವನ ಬಗ್ಗೆ ದಾಯ ಪಾತಿರ್ಬೇ ಅಂತ ಕೇಂಡ ಆದಿಗುರು ಯಾರು ಎಂದರೆ ಗುರುವೇ ಸರ್ವಲೋಕಾನಾಂ ವಿಸಜೆಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣದ ಕತೆ ತುಂಡುಂದಾಂಡ ಶಿವನ ತತ್ವ ಭಾರಿ ಶ್ರೇಷ್ಠವಾಯಿನವು ಈಗ ಪಂಡೇರು ಆದಿಗುರು ಎಂದರೆ ಶಿವ ಅಂತ ಪಂಡೇರು ಅವಾಗ ದತ್ತಾತ್ರೇಯರು ಅವು ಆಜಿನ ಅವತಾರ ಅಂತ ಪಂಡೇರು ಆರ್ಲ ಗುರು ಅವತಾರ ಈಗ ಪಂಡೇರು ಆದಿಗುರು ಅಂತ ಪಂಡದು ಶಿವನ ಲೆಪ್ಪೇರು ಶಿವ ತತ್ವ ಭಾರಿ ಶ್ರೇಷ್ಠವಾಯಿನವು ಗಣಪತಿ ಒಪ್ಪು ಶಾಕ್ತೇಯ ಒಪ್ಪು ವೈಷ್ಣವ ಒಪ್ಪು ಈಜಿನ ಅಂಡ ಶೈವ ಒಪ್ಪು ಇಂಚ ಬೇತೆ ಬೇತೆ ರೀತಿಯ ಪಂಥಗಳುಲ್ಲ ಸಂಪ್ರದಾಯಗಳುಲ್ಲ ಓವಾಂಡಲ್ಲ ಒಲ್ತುದೆತ್ತ ನೀರ್ಲ ಪೋಪನೆ ಕಡಲಿಗೆ ಎಂಚವಂತಲ ಪೋಪನೆ ಕಡಲಿಗವು ಅಣ್ಣ ನಮ್ಮ ಬದುಕಡೆ ಏನು ಉಪಯೋಗ ಅಂತಂದು ನಮ್ಮ ಕೃಷಿ ಬೆಳೆವಾರ ಮಾಡ್ಕೊಂಡಿಟ್ಟು ಅರ್ಥ ಉಂಡು ಒಂದು ಪಂಡೊಂದು ಇಂಕ್ಲ ಊರದ ಜವಣಿ ಈ ಸುರೇಶಾಗ ಮುಲ್ಪ ಬತ್ತದಲ್ಲ ಮಣ್ಪೊಡೋದು ಊರುಡು ಎತ್ತಲ ಉಂಡಲ್ಪ ಮಣ್ಪೊಳಿತನ ಮೂಳುದಾಯ ಸಂಘಟನೆ ಮಣ್ಪೊಡೋದು ನಿಜ ಅರ್ಥೋಡಿ ಅನ್ನೊಂಜಿ ಅಭಿನಂದನೆ ಪನ್ನೋಡು ಈ ಊರಿಗೂ ಬತ್ತದಲ್ಲಿ ಎಂಕ್ಲನ ಸಂಘಟನಾ ಗುಣ ಉಂಡತ್ತಾಗಲ್ಲ ಮಾತ ಸಂಘಟನೆ ಬಾರಿ ಉಸರು ಮೇಗಿ ಪಲ್ಲೆ ಮಾತ ಬಾರಿ ಉಸರು ಮುಲ್ಪಲ ಬತ್ತದೊಂದು ಸಂಘಟನೆ ಮನ್ಪೊಂಜಿ ಕಾರ್ಯ ಕೈ ಪಾಡದು ಜವಣೆನ ಒಟ್ಟು ಪಾಡೊಂದು ನಿಕ್ಲ ಬಲೆ ಅಂತ ಪಂಡದೊಂಜಿ ಮಲ್ಪನ ಕಾರ್ಯ ಉಂಡತ ನಿಜವಾದ ಯಾನು ಊರ್ದ ದಲ ತಪ್ಪು ತಿರಿಯಾಡೆ ಊರ್ದ ಜವಣೆ ಅದು ಪಡ್ದಲ್ಲ ಪಂಡೇರ ಸ್ವಾಮಿದೊಂದು ಇಜ್ಜಿ ಊರಳಂಚಿನ ಜವಣಿರು ಮಸ್ತ್ ಉಳ್ಳೇರು ಆ ಸಂಘಟನೆ ಮನ್ಪೊಂಜಿ ಕಾರ್ಯ ತೊಡಗಾಯನಂಚಿನ ಅರೆಗಿಲ್ಲ ಅರ್ನ ಕೂಟದಕ್ಲೆಗೆ 10 ಜನ ಸೇರಿಸಿ ನಾವು ನಡಪಾರೆ ಸಾಧ್ಯತೆ ಇಜ್ಜಿ ಅವು ಪುರ್ಲ ಕಂಟ್ರಿ ನಡಪಾಡು ನೆನಾತ್ ಶಕ್ತಿ ದಿಂಜಾಡು ಅಂದು ಎಗಡೆ ಕೇಂದ್ರ ಪ್ರಕಾರ ಐಕೆ ಯಾನ್ಲ ಶಕ್ತಿ ದಿಂಜಾರಿ ಯಾನ್ಲ ಪ್ರಾರ್ಥನೆ ಮಲ್ತೊನ್ಬೆ ಒಟ್ಟು ಸಮಾಜದ ಆರೋಗ್ಯ ಕಾಪನ ಲೋಕಹಿತದ ಕಾರ್ಯಕ್ಕೆ ನಮ್ಮನ್ನು ತೊಡಗವನಂಚಿನ ಅಗತ್ಯತೆ ಉಂಡು ಒಂದು ಪಂಡೊಂದು ಒಂದೊಂಜಿ ಎಡ್ಡೆ ಕಾರ್ಯ ಎಡ್ಡೆ ಸಮಯ ನಮ್ಮ ಒಡ್ಡುದ ಒಂದು ಹೆಚ್ಚ ಪುರ್ತುಗೆ ತೊಂದೆ ಇನಿ ಸೇರ್ನ ಮಾತೆರಿಗಿಲ್ಲ
ಇನಿ ಏಪಲ ಸಭೆಟ್ಟು ಮಾಡಿ ಒಂಜಿ ಅಪ್ಪೆನಕ್ಲೆ ಸ್ಥಾನಮಾನ ಕೊರ್ಪೇರಪ್ಪ ಯಾನ್ ಮಸ್ತ್ ಗಡೆಟ್ಟು ತೂತೆ ಒಂಜಿ ವೇದಿಕೆಯಲ್ಲಿ ಒಬ್ಬರಿಗೆ ಸ್ತ್ರೀಯರಿಗೆ ಸ್ಥಾನಮಾನ ಮೂಲ 2 ಜನಕ್ಕೂ ಕುಳ್ಳದಾರ ನಿಕ್ಲು ಲಕ್ಷ್ಮೀ ಸರಸ್ವತಿ ಯಾರೂ ತೋಜನ ಭದ್ರಗಾಳಿ ಅಗತ್ಯತೆ ಇಜ್ಜಿ ಅಲ್ಲಿ ಬೋಡಣ ಬೊಕ್ಕ ಅಗತ್ಯ ಬಂಡ ಲೆಪ್ಪುಗಳೇನು ಓಡಾಂಡ ಅಧರ್ಮದ ಆಂಡುಂದಂಡ ಲೆಪ್ಪುಗ ಅಲ್ಲಿ ಬೊಂಡ ಬರುವಲ್ಲಿ ಪಿರೋಡು ಮೊಗ್ಲಿದ್ದು ಸದ್ಯವು ಮಕ್ಕಳು ಯಾರು ಲಕ್ಷ್ಮೀ ಸರಸ್ವತಿ ನಂಗೆ ಯಾರು ವೇದಿಕೆ ದಿಂಜಾದೇರಂದು ಪಂಡೊಂದು ಸೇರ್ನಂಚಿನ ಮಾತೆರೆಗಳ ಅಕ್ಲು ಇರುವೆರು ಅಂದು ಇತ್ತ ಪಾತ್ರನ ಕೇಳು ನಮ್ಮ ಹೆಂಚೊಳ್ಳೆರು ಮಾತಾನು ನೆಟ್ಟು ಪೂರ್ಣವಾದ ಅಕ್ಲು ತೊಡಗಾಯನ ಪೂರ್ಣವಾದ ಇನ್ನೆಟ್ಟು ದಾದ ಅವಡು ಇಂಕ್ಲ ಸೇವೆಡುಲ್ಲ ಅಂತ ನೆನಾತ್ ನೆಟ್ಟು ಪನ್ನಡು ಒಂಜಿ ಹಿರಿ 2 ಜನ ತೋಜುನು ಮಾಧವಣ್ಣನ ಯಜಮಾನ್ತಿಲ್ಲ ಬಹುಶಃ ಏಪಲ ವೈದ್ಯನಾಥ ನಗರದ ಒಂಜಿ ನೆನಪು ಪಂದು ಇಜ್ಜಾಕ್ಲು ಏತು ಬರ್ತು ಬರಡು ನಮ್ಮಳೆ ಮಂದಿರದಲ್ಲಿ ಹಿಂಗೆ ನಿಂಡು ಒಂಜಿ ರೀತಿ 10 ಲೆಕ್ಕೋಡ ಏನು ಪನ್ಪಣೇನು ಯಾನ್ ನೆನಪು ದೀಪೆ ಅಂದರೆ ಎಡ್ಡೆ ವಿಷಯ ಆಗ್ಲೇನು ಪೂರ್ತಿ ತೊಡಗದೆ ರೈತ ಬಗೆಟ್ಟು ಈ ಬಾಗುಡು ನೆನಾತ್ ಜನಕ್ಕುಳ್ಳೇರು ನಮ್ಮ ಮಕ್ಕಳು ತೋಜುನ ಮೋಣೆತುನ ನಮ್ಮ ಮಕ್ಕಳು ನಂಗೆ ತೋಜುನು ಇನಿ ಎಡ್ಡೆ ಕಾರ್ಯವು ಒಡ್ಡು ನಂಚಿನ ಈ ಸಂದರ್ಭಡು ಮಾತ್ರೆಗಳ ದೇವರಿ ಎಡ್ಡೆ ಉದಿಪಾವಾಡು ದೇವರಡ ಪ್ರಾರ್ಥನೆ ಮಲ್ತೊಂದು ಸಾಧ್ಯಾಂಡ ಉಡಲ್ದ ಕೃಷಿ ನಮ್ಮ ಮಲ್ಪೊಡು ಮೈ ಮನಸ್ಸು ನಿರ್ಮಲೋಡು ಬಾಮಿತೋನು ಬುಳೆ ಪಾದೆ ಮೈ ಮನಸ್ಸು ನಿರ್ಮಲೋಡು ಬಾಮಿತೋನು ಬುಳೆ ಪಾದೆ ಬುದ್ಧಿ ಸಿದ್ಧಿದ ಸಾದಿ ಶುದ್ಧ ಮತು ನೋಡು ನಮ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಸೈರ ಪನ್ಪುನ ಕಂಡ ಮನಸ್ಸು ಬೆನ್ಪುನ ರೈತೆ ಪಾಪ ಪುಣ್ಯದ ಬಿತ್ತು ಕೊಡಿಪು ತೂಲ ದಕ್ ನಂಚಿನ ಬಿತ್ತು ಕೈ ಕುರಲಡು ಅರ್ಲುಂಡು ದಕ್ ನಂಚಿನ ಬಿತ್ತು ಕೈ ಕುರಲಡು ಅರ್ಲುಂಡು ಪಾಪದ ಕುಚಣನು ಜಾದದೀಲ ಬಹುಶಃ ಒಂದೊಂದು ವಚನ ಆತೆ ನೆತ್ತ ಪಿರವಡು ಸಂದೇಶ ಉಂಡು ಸಾಧ್ಯ ಅಂಡ ಉಡಲಡು ನಮ್ಮ ಕೃಷಿ ಮಲ್ಪುಗ ಕಳೆಕ್ಲು ಬಣ್ಣಗ ಎಂಚ ಕಂಡೋಡು ಎಂಚ ಕಳೆದೆಪ್ಪೇರು ಅಂಚನೆ ಉಡಲ್ದ ಪೊತ್ತುನ ತುಡರಡು ಕರಿ ಬರ್ಪುಂಡ ತರಟ್ಟ ಅವಡು ಬೊಲ್ಪು ಗೋಡಳುಂದಾಂಡ ಅಂಚನೆ ಉಡಲ್ದಲ್ಲ ಕೃಷಿ ಮಲ್ಪುಣುಂದಾಂಡ ಅಂಚನೆ ಕಳೆಕ್ಲು ಬರ್ಪ ದೆಪ್ಪುನ ಕೆಲಸ ಮಲ್ತುಂದಾಂಡ ಪುಣ್ಯದ ಬಿತ್ತಿ ಅಂದಾಂಡ ನಂಗೆ ಎಡ್ಡೆ ಬುಳೆ ಫಸಲು ಗೆತುನೊಳಿಂದ ಬಂಡದು ಪೂರಕವಾದ ಮುಲ್ಪ ಕೃಷಿಗೆ ತೊಡಗಾಯನ ಉಡಲ ಕೃಷಿಗೆ ತೊಡಗಾಯನ ಅಂಚಿನ ಭಜನ ಮಂದಿರದಕ್ಲೆಗೆ ಕುಡರ ಭಜನದ ಅಜನೆ ನಿರಂತರ ಆ ಒಂದು ಪಡೊಂದು ದೇವರಡ ಪ್ರಾರ್ಥನೆ ಮಲ್ತೊಂದು ಸೇರ್ನಾಗ್ಲೆ ಕುಡರ ಎಡ್ಡೆಪ್ಪುನ ಬಯಕೊಂದು ಎನ್ನ 2 ಪಾತ್ರೆ ಉಂತಾವೆ ಅವಧೂತು ಚಿಂತನೆ ಗುರುದೇವದ ಆಂಡ ಈತೊಂಜಿ ಜನ ಇಜ್ಜನಾನಿ ಭಾರಿ ಕಡಿಮೆ ಇತ್ತೇರಿ ಇನಿ ಮಸ್ತ್ ಜನ ಸೇರಿದೇರಿ ಆ ಒಂಜಿ ಸ್ಪರ್ಧೆಗಳ ಈತೊಂಜಿ ಜನ ಸೇರ್ದ ಮೂಲು ಈ ಮೈದಾನ ಹೆಂಚೋಪು ಅಂಚೆನೆ ಆ ಒಂಜಿ ಸ್ಪರ್ಧೆಡ್ಲ ಕಾಂಡೆಡ್ದು ಬಯ್ಯ ಮುಟ್ಟಲ ಕೆಲವೊಂಜಿ ಪ್ರಾಯದಕ್ಲೆ ಅಂತೋನಾಗ ಆಕ್ಲೆಗೆ ಒಂಜಿ ಏತ್ ಕ್ರೀಡಾ ಸ್ಫೂರ್ತಿ ಉಂಡೊಂದು ಐಟು ಗೊತ್ತಾಪುಂಡು ಒಂಜಿ 3 ವರ್ಷದ ಬಾಲ್ಯಲ ಅಂಚೆನೆ ಭಾರಿ ಪೊರ್ಲುಡು ಮಾತ ಗೇಮ್ಸ್ಡ್ಲ ಭಾಗವಹಿಸಿದ್ರೆ ಭಾರಿ ಒಂಜಿ ಖುಷಿ ಅಂಚೆನೆ ಮುಲ್ತ ಹಿರಿಯಾಕಲು ಒಂಜಿ ಶಾರ್ಟ್ ಪುಟ್ ದಕ್ಕೆರೆ ಬೈದೇರಿ ಕೆಲವೊಂಜಿ ಈ ಭಾಗದ ಪ್ರಾಯದಕ್ಕಲಿ 10 ವರ್ಷ ಪ್ರಾಯದಲ್ಲ ಶಾರ್ಟ್ ಪುಟ್ ದಕ್ಕೆರೆ ಬೈದೇರಿ ಅವು ತೂನಗ ಭಾರಿ ಖುಷಿ ಆಪುಂಡು ಶಾಲಿನಿ ಅಕ್ಕ ಅಂಚೆನೆ ಪುಷ್ಪಕ್ಕ ಮುಗುಲು ಮಾತ ಶಾರ್ಟ್ ಪುಟ್ ಇನಿ ದಕ್ಕದೇರು ಬಂಡ ನನ್ನಾತ ಮೂಲು ಜವನೇರ್ಲ ಉಲ್ಲೇರಿ ಶಾರ್ಟ್ ಪುಟ್ಟಡು ಪ್ರಥಮ ಪ್ರೈಸ್ ಜವನೇರ್ ನೆಟ್ಟು ಸುಮಂತ್ ತುಲೆ ನನಾತ್ ಜವನೇರು ಬೈದಿನೆಟ್ಟು ಕಡಿಮೆ ಉಲ್ಲೇರು ಇನಿ ಮಸ್ತ್ ಜವನೇರು ಬೈದೇರಿ ಆನಿದ ದಿನ ಅಕಲ್ಲ ಮಾತ ಬತ್ತದ ಭಾಗವಹಿಸುದನ್ನ ಭಾರಿ ಪೊರ್ಲಾತು ಕಾರ್ಯಕ್ರಮ ಕಾಂಡೇಡ್ದು ಬಯ್ಯ ಮುಟ್ಟ ವ್ಯವಸ್ಥೆಲ ಅಂಚೆನೆ ಇತ್ತಿನ ಮೂಲು ಬೊಕ್ಕ ಗ್ರೌಂಡು ದೊಂಬುಲ ಇಜ್ಜಿ ಮೂಲು ಮರ ಇತ್ತಿನೆಟ್ಟು ನೀರೆಲ್ಲ ಒಪ್ಪುಂಡು ಬಯ್ಯ ಅನಾಗ ಕ್ರಿಕೆಟ್ ತುಯರ್ಲ ಅಂಜನೆ ಜವನೇರ್ನ ಕ್ರಿಕೆಟ್ ನಡತೊಂದು ಇತ್ತಂಡು ಐ ಹೊಡೆದು 10 ಜನ ಪುಂಜೋಲು ಕ್ರಿಕೆಟ್ ತುಯರ್ ಐತೇರು ಮುಲ್ ಚೇರ್ದಿದ್ದು ಕುಲ್ದಿತ್ತೇರ ಅನಿ ತುಲೆ ಅವನ್ ಏತು ಖುಷಿ ಅಂಚೆನೆ ಮುಲ್ತ ಮಾತ ಅಂತೆ ಇಲ್ಲದ ಪುಂಜವನಕಲ್ಡ ಮನ್ಪಣಿ ಮಾತ ಜೋಕ್ಲೆಲ್ಲ ಆ ದಿನ ಒಂಜಿ ಲೆತೊಂಬತ್ತದು ಗೊಬ್ಬವಡು ದಯಪಂಡ ಅಕ್ಲೆಗೆ ಮುಲ್ಪ ಗೊಬ್ಬಿನಂಚಿನ ಅನುಭವನು ಶಾಲೆಡ್ದೇತೋನೇರು ಚೂರು ಮಲ್ಲಾನಾಗ ಜೋಕುಲ್ನ ಅಪ್ಪೆಲ್ಲು ಇಲ್ಲಡೆ ಐತವರ್ದಾನಿ ಬಿಸಿ ಇತ್ತನಲ್ಲ ಆ ದಿನ ತಾನಿ ಒಂಜಿ 90 ಗೊಬ್ಬಲೆ ಪನ್ಪಿನ ಒಂಜಿ ಅಭಿಪ್ರಾಯ ಜೋಕುಲ್ ಬತ್ತದು ಅಪ್ಪೆಲ್ಲಡ ಪನ್ಪೆರು ಅಮ್ಮ
ಎಂಕಿನಿ 200 ಮೀಟರ್ ಬೊಕ್ಕ 400 ಮೀಟರ್ ಬಲಿಪೇರ ಉಂಡು ಆಶೀರ್ವಾದ ಮಲ್ಪಲೇನ್ ಅಪ್ಪೆ ದಾನೆ ಪನ್ನೋಡು ಪಂಡ ಅವು ಮಗ ಬಲ್ತದೆ ಪ್ರಶಸ್ತಿ ತೊಂಬಲ್ಲ ಅಂಡ ಅಪ್ಪೆ ಬಿಜಿ ಉಪ್ಪಲು ಪಾತೆರ್ನಾಗ ಮನ್ಪಾಲು ಬಲಿಪುನ ಸ್ಪರ್ಧೆ ಅಂದ ಮಗ ಮೆಲಾನೆ ಬಲಿಪೋನ್ ಮೆಲಾನೆ ಬಲ್ತನ ಬಲಿಪುನ ಸ್ಪರ್ಧೆ ಪ್ರಶಸ್ತಿ ತಿಕೊಂಡ ಅಂಚ ಕ್ರೀಡಾ ಸ್ಫೂರ್ತಿನ ಜೋಕಲ್ನ ಅಪ್ಪೆಲ್ಲೇ ದಿಂಜಾವಡು ಇನಿ PT ಉಷಾ ಬಲಿಪುನೆಟ್ ರಾಷ್ಟ್ರ ಮಟ್ಟಡೆ ಪ್ರಶಸ್ತಿನೇ ಪಡೆದಲ್ ಪಂಡ ಅಕಲ್ನ ಅಪ್ಪೆಮ್ಮನ ಸ್ಫೂರ್ತಿ ಅಂಚನೆ ಈ ವಾರ್ಷಿಕ ಮಹೋತ್ಸವದ ದಿನಲ ಇನಿ ಬಾರಿ ಒಂಜಿ ಪೊರ್ಲುಡು ಪಾತೆರ್ನ ನಮ್ಮ ಸ್ವಾಮೀಜಿ ಮಾತ ವಿಷಯದ ಬಗ್ಗೆ ಎಲ್ಲ ಪಂಡೇರಾರು ಅಂಚನೆ ವೈದ್ಯನಾಥ ನಗರ ಇತ್ತನಂಚಿನ ವೈದ್ಯರು ಅರ್ಲ ಬಾರಿ ಪೊರ್ಲುಡು ಪಾತೆರ ಪಂಡೇರು ನಮ್ಮ ಈ ಒಂಜಿ ವೈದ್ಯನಾಥ ನಗರ ರಡ್ಡ್ ಆಸ್ಪತ್ರೆದ ನಡುಟು ಪುನಂಚಿನ ಒಂಜಿ ನಗರ ಬಾರಿ ಪೊರ್ಲುದ ಪುದರ್ಲ ವೈದ್ಯನಾಥ ನಗರ ಏನಪಾಯ ಆಸ್ಪತ್ರೆ ಅಂಚೆನೆ ಕೇಸೆಗ್ಡೆ ಆಸ್ಪತ್ರೆದ ನಡುಟು ಪುನಂಚಿನ ಒಂಜಿ ಪೊರ್ಲುದ ಎಲ್ಲಿಯ ಊರು ರಡ್ಡ್ ಮೇಲ ಕುಕ್ಕುದಗಟ್ಟೆ ಅಂಚೆನೆ ವೈದ್ಯನಾಥ ನಗರ ಈ ಒಂಜಿ ಬಾಗಡ್ ನಮ್ಮ ಇನಿ ಕುತ್ತಾರ್ಡ್ ಭಜನಾ ಮಂದಿರ ಇತ್ತು ಒಂಜಿ 15 ವರ್ಷದ ದುಂಬು ಕುಡ್ಲಾಡುವರಿ ಬಸ್ ಇಟ್ಕೊಳ್ಳ ಭಜನಾ ಮಂದಿರ ಅಂದೇ ಪನ್ಪುನಿ ಕುತ್ತಾರ್ಲ ಪಣೊಂದಿಜ್ಜಾನ್ ಅಂಚಿನ ಇನಿ ಭಜನಾ ಮಂದಿರ ರಾಜರಾಜೇಶ್ವರಿ ದೇವಸ್ಥಾನ ಅದು ಬಾರಿ ಪುದರ್ ಕರ್ನಾಟಕಡೆ ಬೆಲಗೊಂದುಂಡು ಅಂಚನೆ ದೇರ್ಲಟದ ಅಯ್ಯಪ್ಪ ದೇವಸ್ಥಾನ ಇನಿ ಸ್ಟೇಟ್ ಬ್ಯಾಂಕ್ ಕುಲ್ದು ಒಂಜಿ ಬಸ್ ಇಟ್ಟುವರಿ ಟಿಕೆಟ್ ದೆಪ್ಪೆ ಪಂಡು ಅವು ದೇರ್ಲಕಟ್ಟೆ ಇಜ್ಜಿ ಗುಡಿ ತಡೆ ಕೊರ್ಲೆ ಪನ್ನೊಂದಿತ್ತೀರಪ್ಪಗ ಅಂಚಿನ ಇನಿ ಅಯ್ಯಪ್ಪ ದೇವಸ್ಥಾನ ಮಲ್ಲ ರೀತಿದ ಪುದಾರ್ನ ಮಲ್ತೊಂದು ವರ್ಷಗೂ 500 ಆಜಿನದು ಸ್ವಾಮಿನಕ್ಲು ಮಲೆಗೆ ಬೋದು ಬರ್ಪಣಂಚಿನ ಒಂಜಿ ಜಾಗ ಆತ ನಾವು ಆ ರಡ್ಡ್ ದೇವಸ್ಥಾನದಲ್ಲ ನಡುಟು ಉಪ್ಪುನಂಚಿನ ನಮ್ಮ ಈ ಒಂಜಿ ವೈದ್ಯನಾಥೇಶ್ವರ ಭಜನಾ ಮಂದಿರ ಯಾನೆ ಈ ಭಾಗದ ಜನಗಳ ಅಂಚಿನ ಅಧ್ಯಕ್ಷರಡ ಅಂಚಿನ ಸ್ವಾಮೀಜಿಲನ ಎದುರ್ಲ ಸ್ವಾಮೀಜಿನ ಆಶೀರ್ವಾದ ಎಲ್ಲ ಮಸ್ತುಂಡು ನನ್ನ ಕೆಲವು ವರ್ಷಡು ನಮ್ಮವಳು ದಾಯ ದೇವಸ್ಥಾನ ಆದು ಮಾರ್ಪಾಟೆರ ಬಲ್ಲಿ ದೇವಸ್ಥಾನ ಆವಡು ಕೆಲವು ವರ್ಷೋಡು ನನ್ನ ವೈದ್ಯನಾಥೇಶ್ವರ ದೇವಸ್ಥಾನನೇ ಆವಡು ಅಂಚಿನ ಒಂಜಿ ನಮ್ಮ ಮಾತೆರ್ಲ ಅಭಿಪ್ರಾಯ ಬರೋಡು ಮುಲ್ತ ಬಂಧುಲೆಡ ಮಾತೆರ್ಲ ಪನ್ಪಣೆ ಅಂಚಿನ ಅಭಿಪ್ರಾಯ ನಮ್ಮಡ ಬರೋಡು ಪನೊಂದು ಇನಿ ಪಾತೆರರ ಅವಕಾಶ ಕೊರನಂಚಿನ ವೈದ್ಯನಾಥೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಿಗೆ ಅಂಚನೆ ಪದಾಧಿಕಾರಿಗಳಿಗೆ ಮಾತೆರೆಗಳ ಎನ್ನ ನಮಸ್ಕಾರ ಮಲ್ತೊಂದು ಪಾತೆರಡು ಮುಗಿತ್ತನಲ್ಲಿ ಅಂದರೆ ಮೊನ್ನೆ ನಮ್ಮ ಸ್ವಚ್ಛತಾ ಅಭಿಯಾನದಲ್ಲಿ ಒಳ್ಳೆಯ ಒಂದು ಪಂಚಾಯತಿ ಪ್ರತಿನಿಧಿಯಾಗಿ ನನ್ನ ಅನುಭವದಲ್ಲಿ 30 ವರ್ಷದಿಂದ ಈಚೆ ಪ್ರಥಮವಾಗಿ ಒಂದು ಪಂಚಾಯತ್ ಅಧ್ಯಕ್ಷರು ಬಂದು ನಮ್ಮ ಗ್ರಾಮದಲ್ಲಿ ಸ್ವಚ್ಛತಾ ಆಂದೋಲನಕ್ಕೆ ಚಾಲನೆ ಕೊಟ್ಟದಿದ್ದರೆ ಅದು ಭಾರತ ಗಟ್ಟಿಯವರು ಮಾತ್ರ. ನನಗೆ ಅದು ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಚುನಾಯಿತ ಪ್ರತಿನಿಧಿ ಅಂದರೆ ಬರೀ ಚುನಾವಣೆಗೆ ಆಗುವಾಗ ಮಾತ್ರ ನಿಂತು ಇದು ಬಿಡೋದಲ್ಲ, ಇಂಥ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಂದಿಗೆ ಸೇರಿ ನಮ್ಮೊಟ್ಟಿಗೆ ಇದ್ದರೆ ನಮಗೊಂದು ಸಂತೋಷ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಅವರಿಂದ ನಮ್ಮಲ್ಲಿ ಮಾಧವಣ್ಣ ಇದ್ದಾರೆ, ಮೋಣಪ್ಪ ಗಟ್ಟಿಯವರಿದ್ದಾರೆ, ಮತ್ತು ಪ್ರಾಯದವರು ತುಂಬ ಇದ್ದಾರೆ, ಹೆಂಗಸರಿದ್ದಾರೆ, ಗಂಡಸರಿದ್ದಾರೆ. ನಾವು ಅವರ ಮಾರ್ಗದರ್ಶನದಲ್ಲಿ ಮಾಡುವಂಥ ಕೆಲಸ ಇದು ಉತ್ತಮವಾಗಿ ನಡೀತದೆ, ತೊಂದರೆ ಇಲ್ಲ. ನಾವೊಂದು ಮಲಯಾಳದಲ್ಲಿ ಒಂದು ಗಾದೆ ಉಂಟು, ತಂಬಚಮ್ಮ ಅಂತ. ತಂಬಚಮ್ಮ ಅಂದರೆ ದೇವರು ಅಂತ. ಅವರನ್ನು ದೇವರಾಗಿ ನಾವು ಇಟ್ಟಿದ್ದೇವೆ, ಅಂದರೆ ಅವರು ಹೇಳಿದ ಕಾರ್ಯ ಎಲ್ಲ ನಾವು ಮಾಡ್ತೇವೆ. ಹಾಗೆ ಪ್ರೀತಿಯಲ್ಲಿ ಅವರನ್ನು ತಂಬಚಮ್ಮ ಅಂತ ಕರೀದು ತುಂಬ ಜನ ಇದ್ದಾರೆ ಇಲ್ಲಿ. ಮತ್ತು ನಿಮ್ಮೆಲ್ಲರ ಸಹಕಾರ ಇನ್ನು ಮುಂದಕ್ಕೆ ಇರಬೇಕು ನಮಗೆ ಅಂತೇಳಿ ಆಗ್ತದೆ. ನಾವು ನಮ್ಮಿಂದ ಮಾಡುವ ಕೆಲಸ ಅಲ್ಲ, ಇದೆಲ್ಲವೂ ನಿಮ್ಮಿಂದ ಆಗುವ ಕೆಲಸ. ಊರಿಂದ ಪರವೂರಿಂದ ನಮಗೆ ಕೊಡುವಂಥ ಶಕ್ತಿಯಿಂದಾಗಿ ಇಷ್ಟು ಕಾರ್ಯಕ್ರಮ ಆಗ್ತಾ ಉಂಟು. ಆದ್ದರಿಂದ ಇನ್ನು ಮುಂದಕ್ಕೆ ಕೂಡ ರವಿ ಕುಕ್ಕುದಗಟ್ಟೆ ಹೇಳಿದಾಗೆ ನನಗೊಂದು ಆಸೆ ಇದೆ, ನಮಗೆ ವೈದ್ಯನಾಥೇಶ್ವರ ಭಜನಾ ಮಂದಿರಕ್ಕೆ ಬರುವಾಗ ಒಂದು ಮುಖ್ಯ ದ್ವಾರ ಆಗಬೇಕು ಅಂತೇಳಿ ಒಂದು ನನ್ನ ಮನಸ್ಸಲ್ಲಿ ಉಂಟು. ಅದೀಗ ಒಂದು 12ನೇ ವರ್ಷ ಅಲ್ಲ 15ನೇ ವರ್ಷದಲ್ಲಿ ಪೂರ್ಣಗೊಳ್ಳ ಇದರಲ್ಲಿ ಉಂಟು. ಕೆಲವರು ನಮಗೆ ಆಸೂಚನೆ ಕೊಟ್ಟಿದ್ದಾರೆ. ಇಲ್ಲಿಯವರೇ ನಮ್ಮ ಸಮಿತಿ ಸದಸ್ಯರವರು ಹೇಳಿದ್ದಾರೆ, ಅವರು ಹೇಳಿದ ರೀತಿಯಲ್ಲಿ ಆಗ್ತದೆ, ನಾನು ಅದಕ್ಕೆ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನಮ್ಮ ಅಧ್ಯಕ್ಷರು ಅದಕ್ಕೆ 15ನೇ ವಾರ್ಷಿಕೋತ್ಸವ ಆಗುವ ನಮಗೆ ಒಂದು ಮುಖ್ಯ ದ್ವಾರ ಆಗಬೇಕು. ನಮ್ಮ ಪಂಚಾಯತ್ ಅಧ್ಯಕ್ಷರು ಕೂಡ ಅದಕ್ಕೆ ನಮಗೆ ಸಹಕಾರವನ್ನು ನೀಡ್ತೀವಿ ಅಂತೇಳಿ ಈ ವೇದಿಕೆಯಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಇನ್ನು ಮುಂದಕ್ಕೆ ಕೂಡ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಇರಲಿ ಅಂತೇಳಿ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ.